ಹರೇ ಕೃಷ್ಣ ಪ್ರಭುಜಿ, ಹರೇ ಪ್ರಣಾಮಗಳು. ಹರೇ ಕೃಷ್ಣ. ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಉಂಟಲ್ಲ? ಕಾಣ್ತಾ ಇದೆ ಪ್ರಭುಜಿ. ಓಕೆ. ಓಕೆ, 4ನೇ ಸ್ಕಂದ 17ನೇ ಅಧ್ಯಾಯ 8ನೇ ಶ್ಲೋಕ. ಓಕೆ. ಸೂತ ಉವಾಚ ಸೂತ ಉವಾಚ ಸೂತ ಉವಾಚ ಸೂತ ಉವಾಚ ಚೋದಿತೋ ವಿದುರೈವ ಚೋದಿತೋ ವಿದುರೈವ ಚೋದಿತೋ ವಿದುರೈವಿ ಚೋದಿತೋ ವಿದುರೈ ವಾಸುದೇವ ಕಥಂ ಪ್ರತಿ ವಾಸುದೇವ ಕಥಾಂ ಪ್ರತಿ ವಾಸುದೇವ ಕಥಂ ಪ್ರತಿ ವಾಸುದೇವ ಕಥಾಂ ಪ್ರತಿ ಪ್ರಶಂಸಂ ತಾಂ ಪ್ರೀತಮನ ಪ್ರಶಸ್ತ್ಯಂತಂ ಪ್ರೀತಮ ಪ್ರಶಂಸ್ಯಾತಾಂ ಪ್ರೀತಮನ ಪ್ರಶಸ್ತ್ಯಂತಂ ಪ್ರೀತಮನ ಮೈತ್ರೇಯ ಪ್ರತ್ಯಭಾಷಿತ ಮೈತ್ರೇಯ ಪ್ರತ್ಯಭಾಷತಃ ಮೈತ್ರೇಯ ಪ್ರತ್ಯಭಾಷಿತ ಮೈತ್ರೇಯ ಪ್ರತ್ಯಭಾಷತಃ. ಸೂತ ಉವಾಚ ಸೂತ ಉವಾಚ ಸೂತ ಮುನಿಗಳು ಹೇಳಿದರು. ಸೂತ ಮುನಿಗಳು ಹೇಳಿದರು. ಚೋದಿತ ಪ್ರೇರಿತನಾಗಿ ವಿದುರೇನ ವಿದುರನಿಂದ ಏವಂ ಹೀಗೆ ವಾಸುದೇವ ಕೃಷ್ಣ ಪ್ರಭುವಿನ ಕಥಂ ಕಥೆಯನ್ನು ಪ್ರತಿ ಕುರಿತು ಪ್ರಶಸ್ತ್ಯ ಕೊಂಡಾಡಿ ತಂ ಅವನನ್ನು ಪ್ರೀತಮನ ಅತ್ಯಂತ ಸಂತೋಷಗೊಂಡು ಮೈತ್ರೇಯ ಮುನಿಯು ಪ್ರತ್ಯಭಾಷಿತ ಉತ್ತರಿಸಿದನು. ಸೂತ ಮುನಿಗಳು ಮುಂದುವರಿಸಿದರು. ಓಕೆ, ರಿಪೀಟ್ ಮಾಡಿ. ಸೂತ ಮುನಿಗಳು ಮುಂದುವರಿಸಿದರು. ಭಗವಾನ್ ಶ್ರೀಕೃಷ್ಣನ ವಿವಿಧ ಅವತಾರಗಳಲ್ಲಿ ಅವನ ಚಟುವಟಿಕೆಗಳನ್ನು ಆಲಿಸಲು ವಿದುರನು ಉತ್ಸುಕನಾದನು. ಕಂಡು ಮೈತ್ರೇಯರಿಗೂ ಉತ್ಸಾಹ ಬಂದಿತು. ವಿದುರನ ಬಗೆ ತುಂಬಾ ಮೆಚ್ಚುಗೆ ಆಯಿತು. ಅವರು ವಿದುರನನ್ನು ಹೊಗಳಲು ತೊಡಗಿದರು. ಆಮೇಲೆ ಮೈತ್ರೇಯರು ಈ ಕೆಳಗಿನಂತೆ ನುಡಿದರು. ಭಾವಾರ್ಥ. ಪರಮ ಮಂಗಳ ಮಾತಾಜಿ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ತೀನಿ ಮಾತಾಜಿ. ಭಾವಾರ್ಥ. ಶಿಲಪ್ರಭುಪಾದರಿಂದ ಶಿಲಪ್ರಭುಪಾದಕ್ಕೆ ಜಯವಾಗಲಿ. ಕೃಷ್ಣ ಕಥಾ ಅಂದರೆ ಭಗವಾನ್ ಶ್ರೀಕೃಷ್ಣ ಅಥವಾ ಅವನ ಅವತಾರಗಳ ಬಗೆಗೆ ಮಾತನಾಡುವುದು. ಇದು ಆಧ್ಯಾತ್ಮಿಕವಾಗಿ ಎಷ್ಟು ಸ್ಫೂರ್ತಿದಾಯಕವಾಗಿರುತ್ತದೆ ಎಂದರೆ ಹೇಳುವವನಾಗಲಿ ಕೇಳುವವನಾಗಲಿ ಎಂದಿಗೂ ಬಳಲಿಕೆ ಉಂಟಾಗುವುದಿಲ್ಲ. ಆಧ್ಯಾತ್ಮಿಕ ಸಂಭಾಷಣೆಗಳ ಸ್ವರೂಪವೇ ಅಂತಹದು. ಮೈತ್ರೇಯ ಮತ್ತು ವಿದುರನ ನಡುವೆ ನಡೆದ ಸಂಭಾಷಣೆಯನ್ನು ಕೇಳುವುದು ಎಂದೆಂದಿಗೂ ಕೆಟ್ಟರೆಯಾಗುವುದಿಲ್ಲವೆಂಬುದನ್ನು ನಾವು ವಾಸ್ತವವಾಗಿಯೇ ನೋಡಿದ್ದೇವೆ. ಅವರಿಬ್ಬರು ಭಗವದ್ ಭಕ್ತರು. ವಿದುರನು
ಹೆಚ್ಚು ಹೆಚ್ಚಾಗಿ ಕೇಳಿದಂತೆಲ್ಲ ಮೈತ್ರರಿಗೆ ಹೇಳುವ ಉತ್ಸಾಹವು ಹೆಚ್ಚಾಗುತ್ತಾ ಹೋಗುತ್ತದೆ. ಯಾರು ಆಯಾಸಗೊಳ್ಳುವುದಿರುವುದೇ ಆಧ್ಯಾತ್ಮಿಕ ಸಂಭಾಷಣೆಯ ವಿದುರನ ಪ್ರಶ್ನೆಗಳು ಕೇಳಿ ಮಹಾಮುನಿಯು ಮೈತ್ರೇಯರು ಸ್ವಲ್ಪವೂ ಬೇಸರಗೊಳ್ಳಲಿಲ್ಲ. ಅದಕ್ಕೆ ಬದಲು ಇನ್ನಷ್ಟು ಮಾತನಾಡಲು ಉತ್ಸಾಹರಾದರು. ಹರೇ ಕೃಷ್ಣ. ಧನ್ಯವಾದ ಪ್ರಭುಜಿ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಹೇಳ್ತಾರೆ ನೋಡಿ, ಮೈತ್ರೇಯರು ಹೇಳಲು ಉತ್ಸಾಹ ಹೆಚ್ಚಾಗುತ್ತಾ ಹೋಗುತ್ತದೆ. ಅಂದ್ರೆ ಕೃಷ್ಣನ ಏನು ಚರ್ಚೆ ಅಂದ್ರೆ ಕತೆ ಕೇಳುವುದಕ್ಕೆ ಏನು ಯಾವುದೇ ಆದಂತೇನು ಆಯಾಸ ಆಗುದಿಲ್ಲ ಅಂತೆ. ಹಾಗೆ ವಿದುರನ ಪ್ರಶ್ನೆಗಳನ್ನು ಕೇಳಿ ಮಹಾಮುನಿಗಳು ಏನ್ ಹೇಳ್ತಾರೆ, ಮೈತ್ರೇಯರು ಸ್ವಲ್ಪ ಬೇಸರಗೊಳ್ಳಿದ್ದಾರೆ. ಉತ್ಸಾಹ ಏನು ಅವರಿಗೆ ಇನ್ನು ಹೆಚ್ಚಾಗ್ತಾ ಹೋಗುತ್ತೆ ಕೇಳಲಿಕ್ಕೆ. ಆದ್ರೆ ಈ ಭೌತಿಕ ಇದರಲ್ಲಿ ಪ್ರಭುಪಾದ ಹೇಳ್ತಾರೆ, ಆದ್ರೆ ನಮ್ಮದು ಆತರ ಅಲ್ಲ. ಅಂದ್ರೆ ನಾವು ಅಂದ್ರೆ ಭವರೋಗದಲ್ಲಿದ್ದೇವೆ. ನಮ್ಗೇನಾಗುತ್ತೆ ಅಂದ್ರೆ ಭಗವಂತನ ಬಗ್ಗೆ ಕೆಲವರಿಗೆ ಕೇಳಲಿಕ್ಕೆ ಆಗುದಿಲ್ಲ, ಕೆಲವರಿಗೆ ಕಂಡ್ರೆ ಅಂದ್ರೆ ಭಗವಂತನ ಬಗ್ಗೆ ಕೇಳುವುದಂದ್ರೆ ಆಗುದಿಲ್ಲ. ಅಂದ್ರೆ ಕೆಲವು ರೀತಿಯದ ಇರ್ತಾರೆ. ಅಂದ್ರೆ ಇದರ ಅರ್ಥ ಏನಂದ್ರೆ ಭಗವಂತನ ಆಕ್ಚುಲಿ ಇದು ಕೇಳಲಿಕ್ಕೆ ಏನು ಭಕ್ತರಿಗೆ ಅಂದ್ರೆ ತುಂಬಾ ಖುಷಿ ಆಗುತ್ತೆ, ಆದ್ರೆ ನಮ್ಗೆ ಕೇಳಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಮ್ಮಲ್ಲಿ ರೋಗ ಉಂಟು. ಈಗ ನೋಡಿ, ನಮ್ಗೆ ಶುಗರ್ ಉಂಟ ಅಂತ ಅನ್ಕೊಳ್ಳಿ. ಶುಗರ್ ಇದ್ರೆ ನಮ್ಗೆ ಸಿಹಿ ಆದದ್ದು ಯಾವ್ದೇನು ತಿನ್ಲಿಕ್ಕೆ ಆಗುದಿಲ್ಲ. ಅದರ ಅರ್ಥ ಏನಂದ್ರೆ ಆಕ್ಚುಲಿ ಸಮಸ್ಯೆ ಯಾರಿಗೆ ಅಂದ್ರೆ ನಮ್ಗೆ ಇರೋದು ಏನು ರೋಗ, ನಮ್ಗೆ ಇರೋದು ಯಾವುದು ಸಕ್ಕರೆ ಕಾಯಿಲೆ. ಅಂದ್ರೆ ನಮ್ಗೆ ಯಾವ್ದು ಆದಂತ ಸಿಹಿ ವಸ್ತುವನ್ನು ತಿನ್ಲಿಕ್ಕೆ ಆಗುದಿಲ್ಲ. ಅದರ ಬದಲು ಯಾವುದು ಸಕ್ಕರೆಗೇನು ಸಕ್ಕರೆ ಕಾಯಿಲೆ ಬಂದಿಲ್ಲ. ಸಕ್ಕರೆ ಕಾಯಿಲೆ ಇಲ್ಲದವರೇನು ಆ ಸಿಹಿ ಆದದನ್ನು ಎಲ್ಲ ಸಿಹಿ ಆದ ಐಟಮ್ ಅನ್ನೇನು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ್ರೆ ಯಾರಿಗೆ ಸಕ್ಕರೆ ಕಾಯಿಲೆ ಉಂಟು ಅವರು ಏನು ಅದನ್ನು ತಿನ್ಲಿಕ್ಕೆ ಆಗುದಿಲ್ಲ. ಇದರ ಅರ್ಥ ಎಂತ ಅಂದ್ರೆ ಯಾರು ಭಗವಂತನ ಅಂದ್ರೆ ಬಗ್ಗೆ ಕೇಳುವುದಾಗ್ಲಿ ಇವರಿಗೆ ಆಗುದಿಲ್ಲ ಅಂದ್ರೆ ಅವರ ಹತ್ರ ಏನುಂಟು, ಅವರ ಹತ್ರ ಯಾವುದೇ ಆದಂತ ದೋಷ ಉಂಟಂತ ನಾವು ತಿಳ್ಕೊಳ್ಬಹುದು. ಅಂದ್ರೆ ನೋಡಿ, ಈಗ ಕೆಲವರಿಗೆ ಅಂದ್ರೆ ಸಕ್ಕರೆ ಕಾಯಿಲೆ ಇರುತ್ತೆ. ಅಂದ್ರೆ ಕೆಲವರಿಗೇನು ಸಿಹಿ ಮುಟ್ಲೇಬಾರ್ದಂತ ಹೇಳ್ತಾರೆ, ಯಾಕಂದ್ರೆ ಅವರಿಗೆ ಆಗುದೇ ಇಲ್ಲ ಸಕ್ಕರೆ ತಿನ್ಲಿಕ್ಕೆ. ಇನ್ನು ಕೆಲವರಿಗೆ ಸ್ವಲ್ಪ ಅಂದ್ರೆ ಮೀಡಿಯಂ ಶುಗರ್ ಉಂಟಂತ ಅವರಿಗೆ ಸ್ವಲ್ಪ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಕೆಲವರಿಗೆ ಶುಗರ್ ಇಲ್ಲ ಅಂತ ಅನ್ಕೊಳ್ಳಿ, ಅವರಿಗೇನು ಯಾವುದೇ ಆದಂತ ಸಿಹಿ ತಿಂಡಿಯನ್ನು ಎಲ್ಲವನ್ನೇನು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಈ ಮೂರು ಇದರಲ್ಲಿ ನಾವು ಯಾವುದರ ಹಂತದಲ್ಲಿದ್ದೇವೆ? ನಾವು ಅನ್ಕೊಳ್ಬಹುದು ಅಂದ್ರೆ ಮೂರು ವಿಧದ ಒಂದು ನೋಡಿ, ಒಬ್ಬರಿಗೆ ಫುಲ್ ಶುಗರ್ ಉಂಟು ಅಂದ್ರೆ ಅವರಿಗೆ ಸಕ್ಕರೆಯನ್ನೇನು ತಿನ್ಲಿಕ್ಕೆ ಅಂದ್ರೆ ಯಾವ್ದಾದಂತ ಸಿಹಿ ತಿಂಡಿಯನ್ನು ತಿನ್ಲಿಕ್ಕೆ ಆಗುದಿಲ್ಲ. ಇನ್ನು ಸೆಕೆಂಡನೇದ್ದು ಎರಡನೇ ರೀತಿ ಯಾವ್ದಂದ್ರೆ ಸ್ವಲ್ಪ ತಿನ್ಬಹುದಂತ ಹೇಳ್ತಾರೆ. ಇನ್ನು ಕೆಲವರಿಗೆ ಶುಗರ್ ಇಲ್ಲ ಅಂತ ಅನ್ಕೊಳ್ಳಿ, ಅವರು ಎಲ್ಲವನ್ನು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವ್ದ ಸ್ಥಿತಿಯಲ್ಲಿದ್ದೇವೆ? ನಾವು ತಿನ್ನುತ್ತೇವೆ ಸ್ವಲ್ಪ ತಿನ್ಬೋದು. ಸ್ವಲ್ಪ ಏನು ನಮ್ಗೆ ಶುಗರ್ ಉಂಟು, ಎರಡನೇ ಹಂತದಲ್ಲಿ ನಾವಿದ್ದೇವೆ. ಅಂದ್ರೆ ನಾವು ನೋಡ್ಬೋದು, ಅಂದ್ರೆ ಪ್ರಭುಪಾದ ಹೇಳ್ತಾರೆ, ಅಂದ್ರೆ ಪ್ರಭುಪಾದ ಲೆಕ್ಚರ್ ಅಲ್ಲಿ ಅವ್ರು ಯಾವಾಗ್ಲೂ ಹೇಳ್ತಾರೆ ಅಂದ್ರೆ ಕೃಷ್ಣ ಸೇಸ್ ಅಂದ್ರೆ ಕೃಷ್ಣ ಹೀಗೆ ಹೇಳ್ತಾರೆ, ಕೃಷ್ಣ ಹೀಗೆ ಹೇಳ್ತಾರೆ. ಅವ್ರು ಯಾವತ್ತೂ ಏನು ತನ್ನ ಕುರಿತಿಲ್ಲ. ಆದ್ರೆ ನಾವ್ ಯಾವ ತರ ಅಂದ್ರೆ ಹೇಳ್ತಾರಲ್ಲ, ಮೂರು ಕತೆ ಉಂಟು. ಒಂದು ಯಾವುದು, ಒಂದು ಕೃಷ್ಣ ಕತೆ, ಇನ್ನೊಂದು ಸ್ವಕತೆ, ಇನ್ನೊಂದೇನು ಕೃಷ್ಣ ಕತೆ, ಸ್ವಕತೆ, ಮತ್ತೊಂದು ಯಾವುದು ಕತೆ ತುಂಬಾ ಫೇಮಸ್, ಅದು ಗ್ರಾಮ್ಯ ಕತೆ. ನಮ್ಗೆ ಯಾವ್ದು ಇಷ್ಟ ಆಗುದು ಜಾಸ್ತಿ? ಯಾವ್ದು ಇಷ್ಟ ಆಗುತ್ತೆ ನಮ್ಗೆ ಜಾಸ್ತಿ? ಗ್ರಾಮ್ಯ ಕತೆ ಮತ್ತೆ ಸ್ವಕತೆ. ಆದ್ರೆ ನಾವು ಪ್ರಭುಪಾದನ್ನು ನೋಡ್ಬೋದು, ಅವ್ರು ಯಾಗಲೂ ಹೇಳ್ತಾರೆ, ಪ್ರತಿಯೊಂದು ವಿಷಯಕ್ಕೆ ಹೇಳ್ತಾರೆ ಕೃಷ್ಣ ಸೇಸ್, ಕೃಷ್ಣ ಅಂದ್ರೆ ಕೃಷ್ಣ ಹೀಗೆ ಹೇಳಿದ್ರು, ಕೃಷ್ಣ ಹೀಗೆ ಹೇಳಿದ್ರು. ಆದ್ರೆ ನಾವು ಸಹ ಹೇಳ್ತೇವೆ ಕೃಷ್ಣ ಹೀಗೆ ಹೇಳಿದ್ರು, ಹಾಗೆ ಹೇಳಿದ್ರು ಅಂತ. ಆದ್ರೆ ಮಧ್ಯದಲ್ಲಿ ನಾವು ಎರಡನ್ನು ತಂದಿಡ್ತೇವೆ. ಒಂದು ನಮ್ಮ ಬಗ್ಗೆ, ನಾನು ಹೀಗೆ ಅಂದ್ರೆ ಸ್ವಲ್ಪ ನಂತರ ನಾವೇನ್ ಹೇಳ್ತೇವೆ, ಸ್ವಕತೆ ಅಂದ್ರೆ ಹೊರಗಿನದ್ದು ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಆದ್ರೆ ಯಾರು ಸಂಪೂರ್ಣವಾಗಿ ಕೃಷ್ಣನಲ್ಲಿ ಇದಿರ್ತಾರೆ, ಅವ್ರು ಯಾವಾಗ್ಲೂ ಹೇಗೆ ಇರ್ತಾರೆ ಅಂದ್ರೆ ಅವರು ಕೃಷ್ಣ ಕಥೆಯಲ್ಲಿ ಇರ್ತಾರೆ ಯಾವಾಗ್ಲೂ. ಅಂದ್ರೆ ಕೃಷ್ಣ ಕಥದಲ್ಲಿ ಇರ್ತಾರೆ. ತನ್ನದೇ ಆದಂತ ಯಾವುದನ್ನು ಅವರೇನು ಪ್ರಸ್ತಾವನೆ ಮಾಡುದು, ಅವ್ರಿಗೆ ಯಾವತ್ತೇನು ಅದ್ರಲ್ಲಿ ಹೇಳ್ತಾರೆ ಅಂದ್ರೆ ಅವರಿಗೆ ಯಾವತ್ತು ಸುಸ್ತಾಗುದಂತ ಇಲ್ಲ ಅಂತೆ. ಅವ್ರಿಗೇನು ಇನ್ನೂ ಖುಷಿ ಆಗುತ್ತೆ. ನಾವು ಭಗವದ್ಗೀತೆಯಲ್ಲಿ ನೋಡ್ಬಹುದು ಶ್ಲೋಕದಲ್ಲಿ, ಮಚ್ಚಿತ ಮತ್ಕತ ಪ್ರಾಣ ಬೋಧೆ ಅಂತ ಪರಸ್ಪರ ಕತ್ತಂಚಾನಿಚ್ಚ ನಾಮಿತ್ಯ ತುಷ್ಯಂತಿಚ ರಮಂತಿಚ. ಅಂದ್ರೆ ಭಗವಂತನ ಭಕ್ತರಿಗೆ ಯಾವಾಗ್ಲೂ ಏನಂದ್ರೆ ದೇವರ ಬಗ್ಗೆ ಏನು
ಹೇಳುವುದರಿಂದ ಅವರಿಗೇನು ತುಂಬಾ ಖುಷಿ ಆಗುತ್ತೆ, ಇನ್ನೊಬ್ಬರಿಗೆ ಅದನ್ನು ಪ್ರಚಾರ ಮಾಡುವುದರಿಂದ ಏನು ತುಂಬಾ ಖುಷಿ ಆಗುತ್ತೆ. ಇದರಲ್ಲಿ ಏನಂದ್ರೆ ಎಲ್ಲರಿಗೂ ಬೆನಿಫಿಟ್, ಅಂದ್ರೆ ಎಲ್ಲರಿಗೂ ಏನು ಫಲ ಕೊಡುವಂತದ್ದು. ಈಗ ನೋಡಿ, ಕೇಳಿದವರಿಗೂ ಉಪಯೋಗ, ಅದನ್ನು ಮಾತನಾಡಿದವನಿಗೂ ಉಪಯೋಗ, ಎಲ್ಲರಿಗೇನು ಉಪಯೋಗ ಆಗುತ್ತೆ. ಇದರಲ್ಲಿ ಯಾವುದೇ ಆದಂತ ಏನು ನಷ್ಟ ಅನ್ನೋದು ನಮ್ಗೆ ಇಲ್ಲ. ಈಗ ನೋಡಿ, ಯಾರಾದ್ರೂ ಕೊಲೆ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಕೊಲೆ ಮಾಡುವಾಗ ಅದರಲ್ಲಿ ಯಾರನ್ನೆಲ್ಲ ಹಿಡಿತಾರೆ? ಕೊಲೆ ಮಾಡಿದಾರಲ್ಲಿ ಒಂದು ಕೊಲೆ ಮಾಡಿದವನನ್ನು ಹಿಡಿತಾರೆ, ಇನ್ನು ಕೊಲೆ ಮಾಡಿಸ್ಲಿಕ್ಕೆ ಯಾರು ಸುಪಾರಿಯನ್ನು ಕೊಟ್ಟಿದ್ದಾರೆ ಅಂದ್ರೆ ಕೊಲೆ ಮಾಡು ಅಂತ ಹೇಳಿದವನು ಅವನನ್ನು ಹಿಡಿತಾರೆ, ಮತ್ತೊಂದು ಕೊಲೆ ಮಾಡಿದವನನ್ನು ಹಿಡಿತಾರೆ. ಶಿಕ್ಷೆ ಎಲ್ಲರಿಗೂ ಸಿಗುತ್ತೆಲ್ಲ? ಶಿಕ್ಷೆ ಎಲ್ಲರಿಗೂ ಸಿಗುತ್ತಲ್ಲ? ಹೌದು ಪ್ರಭುಜಿ. ಸಿಗುತ್ತೆ. ಯಾಕೆ? 3 ಜನ ಏನು ಅದರಲ್ಲಿ ಇನ್ನೂ ಅಲ್ಲ. ಅದೇ ರೀತಿ ಭಗವಂತನ ನಾವು ಕಥೆಯನ್ನು ಮಾತಾಡ್ತೇವೆ, ಹಾಗೇನೆ ಅದನ್ನು ಕೇಳ್ತಾರೆ, ಎಲ್ಲರಿಗೇನು ಇದರಿಂದ ಪ್ರಯೋಜನ ಆಗುತ್ತೆ. ಆದ್ರೆ ನಾವೇನು ಕೃಷ್ಣ ಕಥೆಯನ್ನು ಮಾತಾಡ್ಲಿಕ್ಕೇನು ರೆಡಿ ಆಗುದಿಲ್ಲ, ಅದರಲ್ಲಿ ಉತ್ಸಾಹವನ್ನು ತೋರಿಸಲಿ. ಯಾಕೆಂದ್ರೆ ಯಾರಿಗೆ ರೋಗ ಇರುವುದು? ಕೃಷ್ಣ ಕಥೆ ಆಕ್ಚುಲಿ ಅದರಲ್ಲಿ ಏನು ತುಂಬಾ ಖುಷಿ ಉಂಟು, ಆದ್ರೆ ಈಗ ಸ್ವೀಟ್ ಅಲ್ಲಿ ಸಕ್ಕರೆಯಲ್ಲಿ ಅಂದ್ರೆ ತುಂಬಾ ವಿಧ, ಅದರಲ್ಲಿ ರುಚಿ ಅದು ಸಕ್ಕರೆ ಅಂದ್ರೆ. ಆದ್ರೆ ನಮ್ಗೇನುಂಟು? ನಮ್ಗೆ ಕಾಯಿಲೆ ಉಂಟು. ಕಾಯಿಲೆ ಇರುವುದ ಕಾರಣ ನಾವೇನು ಆ ಸಕ್ಕರೆಯನ್ನೇನು ಸರಿಯಾಗಿ ತಿನ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾರಿಗೆ ಸಕ್ಕರೆಯನ್ನು ಸರಿಯಾಗಿ ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ? ಶುಗರ್ ಇಲ್ಲದೆ ಇರೋರಿಗೆ. ಶುಗರ್ ಇಲ್ಲದ ವ್ಯಕ್ತಿ ಮಾತ್ರ ಏನು ಎಲ್ಲಾ ಸಕ್ಕರೆಯನ್ನು ತಿನ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರಿಗೆ ಶುಗರ್ ಉಂಟು ಅವನು ಖಾಲಿ ನೋಡ್ಬಹುದು, ಅಂದ್ರೆ ಅವನಿಗೆ ಸಂಪೂರ್ಣವಾಗಿ ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಇನ್ನು ಕೆಲವರಿದ್ದಾರೆ ಸ್ವಲ್ಪ ಶುಗರ್ ಇರೋರು, ಅವ್ರಿಗೇನು ಸ್ವಲ್ಪ ತಿನ್ಬಹುದು, ಜಾಸ್ತಿ ತಿನ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೇನೆ ಪ್ರಭುಪಾದ ಹೇಳ್ತಾರೆ, ಯಾರು ಈ ಭೌತಿಕ ಇದರಲ್ಲಿ ಅಂದ್ರೆ ರೋಗದಿಂದ ಮುಕ್ತರಾಗ್ತಾರೆ ಅವರಿಗೆ ಸಂಪೂರ್ಣವಾಗಿ ಆ ಸವಿಯನ್ನು ಅಂದ್ರೆ ಕೃಷ್ಣ ಕಥೆಯನ್ನು ಸವಿಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಮೈತ್ರೇಯರಲ್ಲಿ ವಿದುರರಿಗೆ ಹೇಳ್ತಾರೆ, ವಿದುರರಿಗೇನು ಇನ್ನೂ ಹೇಳುವಂತೆ. ಯಾಕಂದ್ರೆ ಮೈತ್ರೇಯರಿಗೆ ಹೇಳುವಾಗ ಅಂದ್ರೆ ವಿದುರನಿಗೆ ಇನ್ನೂ ಉತ್ಸಾಹ ಏನು ಜಾಸ್ತಿ ಆಗುತ್ತೆ, ಹಾಗೇನೆ ಹೇಳುವವರಿಗೆ ಸಹ ಏನು ಉತ್ಸಾಹ ಜಾಸ್ತಿ ಆಗುತ್ತೆ. ಅದೇ ರೀತಿ ಕೃಷ್ಣ ಕಥೆಯನ್ನು ಕೇಳ್ಬೇಕಾದ್ರೆ ನಮ್ಗೇನು ಮೊದಲು ನಾವೇನು ಸಕ್ಕರೆ ಕಾಯಿಲೆಯಿಂದ ಗುಣ ಪಡಿಸಿಕೊಳ್ಬೇಕು. ಯಾಕಂದ್ರೆ ಅದು ಕ್ರಮೇಣವಾಗಿ ನಾವೇನು ಆ ಭಗವಂತನ ಬಗ್ಗೆ ಕೇಳಿ ಏನು ನಾವು ಕ್ರಮೇಣವಾಗಿ ಏನು ನಾವೇನು ಅದು ಶುದ್ಧ ಆಗ್ಲಿಕ್ಕೆ, ನಾವು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಈಗ ನೋಡಿ, ಕನ್ನಡಿಯಲ್ಲಿ ಧೂಳು ಉಂಟು ಅಂದ್ರೆ ನಮ್ಮ ಮುಖವನ್ನೆಲ್ಲ ನೋಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದೇ ಸ್ವಲ್ಪ ಒರೆಸಿದ್ವಿ ಅರ್ಧ ನೋಡ್ಬಹುದು, ಹಾಗೇನೆ ಯಾವಾಗ ಫುಲ್ ಒರೆಸ್ತೇವೆ ಆಗ ಏನು ಎಲ್ಲವನ್ನು ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಅದೇ ರೀತಿ ಕೃಷ್ಣ ಕಥೆ ಸಹ ಹಾಗೆ, ನಾವು ಯಾವಾಗ ಸಂಪೂರ್ಣವಾಗಿ ಇದಾಗ್ತೇವೆ ಅದಕ್ಕೆ ಏನ್ ಮಾಡ್ಬೇಕು? ನಾವು ಗ್ರಾಮ್ಯ ಕಥೆ ಸ್ವಕಥೆಯನ್ನು ಬಿಡ್ಬೇಕು. ಖಾಲಿ ಕೃಷ್ಣ ಕಥೆಯನ್ನು ನಾವು ಪ್ರಾರಂಭ ಮಾಡಿದಾಗ ಸಂಪೂರ್ಣ ಕ್ರಮೇಣವಾಗಿ ನಾವೇನು ಎಲ್ಲ ಕೃಷ್ಣ ಕಥೆಯನ್ನು ನಾವು ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಹೇಳ್ತಾರೆ ಶಾಸ್ತ್ರದಲ್ಲಿ, ನಾವು ಏನಂದ್ರೆ ಭೌತಿಕ ವಿಷಯದ ಬಗ್ಗೆ ಮಾತಾಡಿದಾಗ ನಮ್ಗೇನು ತುಂಬಾ ಏನು ಅದು ಅಂದ್ರೆ ತುಂಬಾ ವಿಷಕಾರಿ ಅಂತೆ, ಹಾಗೇನೆ ತುಂಬಾ ಏನು ಅಪಾಯಕಾರಿ ಅಂತ ಹೇಳ್ತಾರೆ. ಅಂದ್ರೆ ಈ ಸ್ವಕಥೆ ಮತ್ತು ಗ್ರಾಮ್ಯ ಕಥೆ ಹೇಗೆ ಅಂದ್ರೆ ಕಪ್ಪೆಯ ತರಂತೆ. ಈಗ ಹಾವು ಕಪ್ಪೆಯನ್ನು ಹಿಡಿಯುವುದು ಹೇಗೆ? ಕಪ್ಪೆ ಏನು ಮಾಡ್ತದೆ? ಸೌಂಡ್ ಮಾಡ್ತದೆ. ವಟ 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 ಅಂತ ಇರ್ತದೆ. ಅದೇ ಈ ಯಾರು ಕೃಷ್ಣ ಕಥೆಯನ್ನು ಕೇಳುವುದಿಲ್ಲ, ಯಾವ್ದಾದ್ರು ಒಂದು ಕಥೆ ಕೇಳಲೇಬೇಕು. ಕೃಷ್ಣ ಕಥೆ ಕೇಳ್ಬೇಕು, ಇಲ್ಲಾಂದ್ರೆ ಗ್ರಾಮ್ಯ ಕಥೆ ಬೇಲು, ಇಲ್ಲಾಂದ್ರೆ ಸ್ವಕಥೆ ಹೇಳು, ಯಾವ್ದಾದ್ರು ಒಂದು ಹೇಳ್ಬೇಕು. ಆದ್ರೆ ಯಾರು ಭಗವಂತನ ಭಕ್ತರಲ್ಲ ಅಂದ್ರೆ ಬೇರೆಯವರು, ಅವ್ರಿಗೇನು ಸ್ವಕಥೆ, ಅವರು ವಟ 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 ಅಂತ ಅನ್ಕೊಳ್ತಿರ್ತಾರೆ. ಈಗ ಕಪ್ಪೆ ವಟ ವಟ ಅಂದ್ರೆ ಆವಿಗೇನಾಗುತ್ತೆ? ಹಿಡಿಲಿಕ್ಕೆ ತುಂಬಾ ಸುಲಭ ಆಗುತ್ತೆ. ಅದೇ ರೀತಿ ಯಮರಾಜರು ಸಹ ಹಾಗೆ, ಯಾರು ವಟ ವಟ ಅಂತ ಅನ್ಕೊಳ್ತಾರೆ ಅವರನ್ನು ಯಮರಾಜ ಏನು ಒಳ್ಳೆಯಾದಂತ ಏನು ಇದು ಕೊಡ್ತಾರೆ ಅವರಿಗೆ. ನೋಡಿ, ಇಲ್ಲಿ ಖುದ್ದು ಯಾರು ವಿದುರ, ಯಾರು ಸ್ವಯಂ ಯಮರಾಜನೇ. ಅವ್ರು ಯಾವ ರೀತಿ ಏನು ಆ ಭಗವಂತನ ಕಥೆಯನ್ನು ಎಷ್ಟು ಏನು ಸವಿಯಾಗಿ ಅವರು ಕೇಳ್ತಾ ಇದ್ದಾರೆ ಅಂತ ನಾವು ನೋಡ್ಬೋದು ಇಲ್ಲಿ. ಅಂದ್ರೆ ಯಮರಾಜನೇ ಕೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಕಥೆ ಏನು ಅಂದ್ರೆ ನಮ್ಗೆ ಬೇರೆ ದಾರಿಯಿಂದ ಕೃಷ್ಣನ ಕಥೆ ನಾವು ಎಷ್ಟು ಕೇಳ್ತೇವೆ ನಮ್ಗೇನು ಅದರಿಂದ ತುಂಬಾ ಪ್ರಯೋಜನ ಆಗುತ್ತೆ. ಏನು ಪ್ರಯೋಜನ ಆಗುತ್ತೆ? ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ? ಜನ್ಮ ಕರ್ಮ ಚಾಮೇ ದಿವ್ಯಂ ಏವಂ ವೇವೇತಿ ತತ್ವಾದೇ ಪುನರ್ಜಮ ನಾಮೇತಿ ಸ್ವಾರ್ಜುನ. ಅಂದ್ರೆ ನಮ್ಗೆ ನಾವು ಈ ಜನ್ಮ ಮರಣ ಚಕ್ರದಿಂದ ಏನು ನಾವು ಮುಕ್ತರಾಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾವುದರಿಂದ? ಭಗವಂತನ ಕತೆ ಕೇಳುವುದರಿಂದ.
ಅದೇ ನಾವು ಗ್ರಾಮ್ಯ ಕಥೆ ಆಗಿರ್ಬೋದು, ಹಾಗೇನೆ ನಾವು ಸ್ವಕಥೆ ಆಗಿರ್ಬೋದು ಕೇಳುವುದರಿಂದ ಯಾವುದೇ ಆದಂತ ಪ್ರಯೋಜನ ಆಗುದಿಲ್ಲ. ಏನಾಗುತ್ತೆ ಲಾಸ್ಟ್ಗೆ ಅದೇ ಕಪ್ಪೆ ತರ ಆಗುತ್ತೆ. ನಾವು ಒಟ ಅಂತ ಜಾಸ್ತಿ ಇದಾದ್ರೆ ಏನು ಹಾವು ಬಂದು ನಮ್ಮನ್ನು ತಗೊಂಡು, ಹಾಗೆ ಮೃತ್ಯು ಅನ್ನೋದು ಏನು ನಮ್ಮ ಇದ್ದ ಎಲ್ಲ ಏನು ಇದನ್ನೇನು ತಗೊಂಡೋಗುತ್ತೆ. ಆಗ ನಮ್ಗೆ ಯಾವ್ದು ಯೂಸ್ ಆಗುತ್ತೆ? ಖಾಲಿ ಏನು ನಾವು ಮಾಡಿದಂತ ಭಗವಂತನ ಭಕ್ತಿ ಅಂದ್ರೆ ಕೃಷ್ಣ ಕತೆ ಮಾತ್ರ ನಮ್ಮನ್ನೇನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತದೆ. ಸ್ವಯಂ ಕೃಷ್ಣನೇ ಹೇಳ್ತಾರೆ, ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಏವೇತಿ ತತ್ವದೇಯ ಪುನರ್ಜನ್ಮ ನೇತಿ ಮಾಮೇತಿ ಅರ್ಜುನ. ನನ್ನ ಜನ್ಮ ಕರ್ಮದ ಬಗ್ಗೆ ಕೇಳುವುದರಿಂದ ಏನಾಗುತ್ತೆ? ನೀವು ಜನನ ಮರಣ ಚಕ್ರದಿಂದೇನು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಅಂದ್ರೆ ಮತ್ತೆ ನಾವೇನು ಈ ಭೌತಿಕ ಸಂಸಾರಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಯಾರು ಭಗವದ್ಗೀತೆಯಲ್ಲಿ ಭಗವಂತ ಏನು ಅರ್ಜುನನಿಗೆ ಹೇಳ್ತಾರೆ. ಅದೇ ರೀತಿ ನಾವು ಕೃಷ್ಣ ಕಥೆಯಲ್ಲಿ ನಾವು ಕೇಳ್ತಾ ಏನು ನಮ್ಗೆ ಅದರಲ್ಲಿ ಏನು ಆಸಕ್ತಿ ಆಗುತ್ತೆ. ನಾವು ಈಗೇನು ಮಾಡ್ತಿದ್ದೇವೆ ಅಂದ್ರೆ ನಾವು ಕೃಷ್ಣ ಕಥೆ ಸಹ ಕೇಳ್ತೇವೆ, ಹಾಗೇನೆ ಗ್ರಾಮ್ಯ ಕಥೆ ಸಹ ಕೇಳ್ತೇವೆ, ಹಾಗೇನೆ ಸ್ವಕಥೆ ಸಹ ಹೇಳ್ತೇವೆ. ಈಗ ವಿದುರನಿಗೆ ಹೇಗಂದ್ರೆ ವಿದುರನಿಗೆ ಅಂದ್ರೆ ಅದನ್ನು ಕೇಳುವಾಗ ಇನ್ನು ಆಸಕ್ತಿ ಬರುತ್ತೆ. ಆದ್ರೆ ನಮ್ಗೇನಾಗುತ್ತೆ ಅಂದ್ರೆ ನಾವು ಆಚೆ ಹೇಳ್ತೇವೆ, ಈಚೆ ಎಲ್ಲ ಮಾಡ್ತೇವೆ, ಆಗ ನಮ್ಗೇನು ಅದರಲ್ಲಿ ಮಿಕ್ಸ್ ಆಗುತ್ತೆ. ಅಂದ್ರೆ ಖಾಲಿ ನಾವೇನು ಕೃಷ್ಣ ಕಥೆಯಲ್ಲಿ ಇರ್ಬೇಕು. ಅದಕ್ಕೆ ಪ್ರಭುಪಾದ್ ಏನ್ ಹೇಳ್ತಾರೆ ಅಂದ್ರೆ ನಾವು ಕೃಷ್ಣ ಬುಕ್ ಅನ್ನು ಓದ್ಬೇಕಂತೆ. ಕೃಷ್ಣನ ಲೀಲೆಯ ಬುಕ್ ಅನ್ನು ಯಾವಾಗ ಓದ್ಬೇಕು ಹೇಳ್ತಾರೆ ಪ್ರಭುಪಾದ್ ಅಂದ್ರೆ ನಾವು ಮಲಗುವ ಸಮಯದಲ್ಲಿ, ಅಂದ್ರೆ ರಾತ್ರಿ ಹೊತ್ತು ನಾವೇನು ಎನಿ ಟೈಮ್ ಓದ, ಆದ್ರೆ ರಾತ್ರಿ ಹೊತ್ತು ಮಲಗುವಾಗ ನಾವೇನು ಆ ಕೃಷ್ಣನ ಬುಕ್ ಅನ್ನು ಕೃಷ್ಣ ಬುಕ್ ಅನ್ನು ನಾವೇನು ಓದ್ಬೇಕು. ರಾತ್ರಿ ಮಲಗುವಾಗ ಡೈಲಿ ನಾವೇನು ಅಟ್ಲೀಸ್ಟ್ ಒಂದು ಗಂಟೆ ಆಗದಿದ್ರು ಅರ್ಧ ಗಂಟೆ ಕೃಷ್ಣ ಬುಕ್ ಅನ್ನು ನಾವು ನೋಡ್ಬೋದು. ಕೃಷ್ಣ ಬುಕ್ ಏನು ಭಾಗವತದ 10ನೇ ಸ್ಕಂದದ್ದು, ಅದನ್ನ ನಾವು ಓದ್ತಾ ನಾವು ಮಲಗಬೇಕು. ಹಾಗೇನೆ ಯಾರು ಮಾಡ್ತಾ ಹೋಗ್ತಾರೆ ಕ್ರಮೇಣವಾಗಿ ಅವರಿಗೆ ಅದರ ಅನುಭವ ಆಗುತ್ತೆ. ಮಾಡಿದಾಗ ಮಾತ್ರ ಅದರ ಅನುಭವ ಆಗುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಲ್ಲ. ಈಗ ಯಾರು ಸ್ವೀಟ್ ತಿಂತಾರೆ ಅವರಿಗೆ ಮಾತ್ರ ಸ್ವೀಟಿನ ಈಗ ಗುಲಾಬ್ ಜಾಮೂನ್ ಯಾರು ತಿಂತಾರೆ ಅವರಿಗೆ ಮಾತ್ರ ಅದರ ರುಚಿ ಗೊತ್ತಾಗುತ್ತೆ. ಹಾಗೇನೆ ಖಾಲಿ ನೋಡೋದ್ರಿಂದ ಅದರ ರುಚಿ ಗೊತ್ತಾಗಲ್ಲ. ಹಾಗೆ ತಿನ್ಬೇಕು, ಅದನ್ನ ಮಾಡ್ಬೇಕು, ಮಾಡಿದ ತಕ್ಷಣ ನಮ್ಗೇನು ಅದರ ಅನುಭವ ಆಗುತ್ತೆ. ಅದಕ್ಕೇನೆ ಪ್ರಭುಪಾದ್ ಹೇಳ್ತಾರೆ ಡೈಲಿ ನಾವು ಕೃಷ್ಣ ಬುಕ್ ಅನ್ನು ಓದ್ಬೇಕಂತೆ. ನೋಡಿ, ನಾವು ಕೃಷ್ಣ ಬುಕ್ ಅನ್ನು ಓದಿದ್ರೆ ಕ್ರಮೇಣವಾಗಿ ಓದಿ ಮಲಗಿದ್ರೆ ನಮ್ಗೆ ಮತ್ತೆ ಆ ಮಲಗುವ ಸಮಯದಲ್ಲಿ ನಮ್ಮ ಪ್ರಜ್ಞೆ ಯಾವ ತರ ಇರುತ್ತೆ? ನಾವು ಏನ್ ಮಾಡಿದೀವಿ ಅದೇ ಪುನಃ ಸ್ಮರಣೆ ಅದೇ ಸ್ಮರಣೆ ಬರುತ್ತೆ. ಅಂದ್ರೆ ಕೃಷ್ಣನ ಲೀಲೆ ಬಗ್ಗೆ. ಇಲ್ಲದಿದ್ರೆ ನಾವು ಬೇರೆ ಎಲ್ಲ ಮಾಡಿರ್ತೇವೆ, ಅದು ತಲೆಯಲ್ಲಿ ಇದಿರುತ್ತೆ. ಇವೊಂದು ಹೇಳ್ತಾರೆ ಭಕ್ತರು ಮಲಗುವುದು ಸಹ ವ್ಯರ್ಥಲ್ಲಂತೆ, ಸರ್ವಿಸ್ ಅಂತೆ ಹೇಳ್ತಾರೆ. ನೋಡಿ, ಯಾವಾಗ್ಲೂ ಭಗವಾನ್ ಭಕ್ತರು ಅಂದ್ರೆ ದೇವರ ಬಗ್ಗೆನೇ ಚಿಂತನೆ ಮಾಡಿರ್ತಾರೆ. ಅಂದ್ರೆ ಅವರು ರಾತ್ರಿ ಮಲಗ್ತಾರೆ. ಯಾಕೆ ಮಲಗ್ತಾರೆ? ರಾತ್ರಿ ಮಲಗ್ತಾರೆ, ನಾಳೆಗೆ ನಾನು ಬೆಳಿಗ್ಗೆ ಬೇಗ ಹೇಳ್ಬೇಕು, ಹಾಗೇನೆ ನಾನು ಮಂಗಳಾರತಿ ಅಟೆಂಡ್ ಮಾಡ್ಬೇಕು, ಹಾಗೇನೆ ಜಪ ಮಾಡ್ಬೇಕು ಬೆಳಿಗ್ಗೆ. ಆ ಸ್ಮರಣೆಯಲ್ಲಿ ಭಗವಂತನ ಭಕ್ತರು ಮಲಗ್ತಾರೆ. ಹಾಗೇನೆ ಭೌತಿಕ ವ್ಯಕ್ತಿಗಳು ಹೇಗೆ ಮಲಗ್ತಾರೆ? ವ್ಯತ್ಯಾಸ ಏನು ನಮ್ಗೂ ಮತ್ತೆ ಭಕ್ತರಿಗೂ? ನಮ್ಗೆ ಭೌತಿಕ ಇಚ್ಛೆ ಇದೆ, ಭಗವಂತ ಇಲ್ಲ, ಭಕ್ತರಲ್ಲಿ ಭಗವಂತನೇ ನಾವು ಮಲಗುವಾಗ ಅಂದ್ರೆ ಅಟ್ಲೀಸ್ಟ್ ಅನ್ಕೊಳ್ತೇವೆ ನಾಳೆ ಬೆಳಿಗ್ಗೆ ಹೇಗ್ಬೇಕು, ಮಂಗಳಾರತಿ ಇರ್ಬೇಕು. ಅಂದ್ರೆ ಪ್ರಭುಪಾದ ಆತರ ನಮ್ಮ ಟೈಮ್. ಭೌತಿಕ ವ್ಯಕ್ತಿಗಳು ಅಂದ್ರೆ ನಾಳೆ ಹೇಗೆ ಹಣ ಮಾಡುದು, ನಾಳೆ ಏನ್ ಬಿಸ್ನೆಸ್ ಮಾಡುದು, ಬೆಳಿಗ್ಗೆ ರಾತ್ರಿ ಮಲಗುವಾಗಲೂ ಅವರ ತಲೆಯಲ್ಲೇನು ಅದೇ ಇರುತ್ತೆ. ಈಗ ಹೇಳ್ತಾರೆ ಅಂದ್ರೆ ಈಗ ಬೆಳಿಗ್ಗೆ ಕೆಲವರು ಬೇಗ ಹೇಳುದಿಲ್ಲ. ಅಂದ್ರೆ ನನಗೆಂದು ಒಬ್ರು ಹೇಳಿದ್ರು, ಅಂದ್ರೆ ಅವನು ಯಾವಾಗ್ಲೂ ಅಂದ್ರೆ 9 ಹೇಳ್ತಾ ಇದ್ದಂತೆ. ಅವನಿಗೆ ಒಂದು ದಿವಸ ಅವನು ಫ್ಲೈಟ್ ಟಿಕೆಟ್ ಬುಕ್ ಮಾಡಿದಂತೆ ಬೆಳಿಗ್ಗೆ, ಎಲ್ಲಿಗೆ ಹೋಗ್ಲಿಕ್ಕೆ, ಎಲ್ಲೋ ಹೋಗ್ಲಿಕ್ಕೆ, ಬೇರೆ ಕಡೆ ತಿರುಗ್ಲಿಕ್ಕೆ. ಎಲ್ಡ್ರಾಮು ಏನು ಬೇಡ, ಅವರು ಆ ಟೈಮ್ಗೆ ಕರೆಕ್ಟ್ ಆಗಿ ಹೇಳ್ತಾರೆ. ಅವರಿಗೆ ಹೇಳ್ಲಿಕ್ಕೆ ಆಗುದಿಲ್ಲ ಅಂತಲ್ಲ, ಅವರು ಮಲಗುವ ಮುಂಚೆ ರಾತ್ರಿ ಏನ್ ಮಾಡಿದ್ದಾನೆ, 4 ಗಂಟೆಗೆ ಫ್ಲೈಟ್ ಇದ್ರೆ ಅವನ ತಲೆಯಲ್ಲಿ ಏನು ಓಡುತ್ತೆ ರಾತ್ರಿ ಮಲಗುವಾಗ? ಬೇಗ ಹೋಗ್ಬೇಕು ಹೇಳ್ಬೇಕಂತ.
ಆದ್ರೆ ಇಷ್ಟು ದಿವಸ ಅವನು ಮಲಗಿದ್ದಲ್ಲ, ಇಷ್ಟು ದಿವಸ ಅವನು ಮಲಗಿದ್ದ ಅಂದ್ರೆ ಕಂಪ್ಲೀಟ್ ಆಗಿ ಮಲಗಿದ್ದ, ಅಂದ್ರೆ ಹೇಳ್ತಾನೆ ಇರ್ಲಿಲ್ಲ. ಆದ್ರೆ ಒಂದು ದಿವಸ ಫ್ಲೈಟ್ ಬುಕ್ ಮಾಡಿದ್ದ ಟಿಕೆಟ್ 4 ಗಂಟೆಗೆ ನನಗೆ ಅಂದ್ರೆ ಹೋಗ್ಬೇಕಂತ, ಹಾಗೆ ಆಟೋಮೆಟಿಕ್ ಆಗಿ ಇದ್ದ. ಎಲ್ಡ್ರಮ್ ಬೇಡ ಏನು ಬೇಡ, ಹೇಗೆ ಅದು ಸಾಧ್ಯ? ರಾತ್ರಿಯಿಂದ ಏನು ತಲೆಗೆ ಆಗ್ತಾ ಇದ್ದ ಮೈಂಡಿಗೆ, ಅಂದ್ರೆ ನಾನು ಇಷ್ಟು ಹಣ ಕೊಟ್ಟಿದ್ದೇನೆ, ನನಗೆ ಮಿಕ್ಸ್ ಆಗುತ್ತೆ, ನಾನು ಹೋಗ್ಲೇಬೇಕು ಅಂದ್ರೆ ರಾತ್ರಿ ಟ್ರೈನ್ ಮಾಡ್ತೇವೆ. ಅದೇ ರೀತಿ ಪ್ರಭುಪಾದ ಹೇಳ್ತಾರೆ, ನಾವು ಕೃಷ್ಣನ ಲೀಲೆಗಳನ್ನು ರಾತ್ರಿ ನಾವು ದಿನನಿತ್ಯ ಓದಿದಾಗ ಅದು ಸ್ಮರಣೆ ಮಾಡಿ 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 ಮತ್ತೆ ನಮ್ಗೆ ಆಟೋಮೆಟಿಕ್ ಅದರಲ್ಲಿ ಇದಾಗುತ್ತೆ. ನಾವು ನೋಡಿ, ನಾವು ರಾತ್ರಿ ಮಲಗುವಾಗ ಹೇಗೆ ಪ್ಲಾನ್ ಮಾಡ್ತೇವೆ ಅದೇ ತರ ನೋಡಿ. ಈಗ ಮಕ್ಕಳು ಸಹ ಇರ್ತಾರೆ, ನೀವು ನೋಡಿರ್ಬೋದು ಮನೆಯಲ್ಲಿ, ಸ್ಕೂಲಿಗೆ ಹೋಗೋ ಟೈಮಲ್ಲಿ ಹೇಳ್ತಾರೆ, ಆದ್ರೆ ಸಂಡೇ ಅಂತ ಹೇಳುವಾಗ ಅವರು ಚೆನ್ನಾಗಿ ಮಲ್ಕೊಳ್ತಾರೆ. ಯಾಕೆ? ಸ್ಕೂಲ್ ಇಲ್ಲ ಅಂತ. ರಾತ್ರಿ ಅಂದ್ರೆ ನಮ್ಮ ಮನಸ್ಸು ಹಾಗೆ. ಭಕ್ತಿ ಸಿದ್ಧಾಂತ ಸರಸ್ವತಿ ಅವ್ರು ಹೇಳ್ತಾರೆ, ನಮ್ಮ ಅಂದ್ರೆ ಚಪ್ಪಲಲ್ಲಿ ನಮ್ಮ ತಲೆಗೆ ರಾತ್ರಿ ಟ್ರೈನ್ ಮಾಡ್ಬೇಕಂದ್ರೆ ಬೆಳಿಗ್ಗೆ ತಕ್ಷಣ ಎದ್ದ ತಕ್ಷಣ ಸಹ ಹೊಡಿಬೇಕಂದ್ರೆ ರಾತ್ರಿ ಸಹ. ಅಂದ್ರೆ ನಾವು ಮೊದ್ಲೇ ಹೇಳ್ತೇವೆ, ಅಂದ್ರೆ ಮಕ್ಕಳು ಹೇಗೆ ಅಂದ್ರೆ ಶನಿವಾರ ಹೇಳ್ತಾರೆ, ಅಂದ್ರೆ ನಾಳೆ ರಜೆ, ನಾಳೆ ಇಷ್ಟು ಗಂಟೆ ಮಲಗಬೇಕು ಅಂದ್ರೆ ಆರಾಮದಲ್ಲಿ ಮಲಗ್ತಾರೆ. ಅದೇ ನಮ್ಗೆ ಏನಾದ್ರೂ ಎಂಗೇಜ್ಮೆಂಟ್ ಇದ್ರೆ ಬೆಳಿಗ್ಗೆ ಈ ತರ ಉಂಟು ಅಂತ ಹೇಳಿದ್ರೆ ನಾವೇನು ಎದ್ದೆ ಹೇಳ್ತೇವೆ, ಸರಿ ಅಲ್ಲ? ಈಗ ನೋಡಿ, ನಿಮ್ಗೆ ಬೆಳಿಗ್ಗೆ ಮಂಗಳಾರತಿ ಇಲ್ಲ ಅಂತ ಅನ್ಕೊಳ್ಳಿ, ನೀವ್ ಅಟೆಂಡ್ ಆಗ್ತಿರ್ತೀರ, ನೀವೇನ್ ಮಾಡ್ತಿದ್ರಿ ಬೆಳಿಗ್ಗೆ? ಬೇಗ ಎದ್ದು ಸ್ನಾನ ಮಾಡಿ ಮಂಗಳಾರತಿಗೆ ಬರ್ತಿದ್ವಿ. ಮಂಗಳಾರತಿ ಇಲ್ಲ ಅಂದ್ರೆ, ಮಂಗಳಾರತಿ ಇಲ್ಲ ಏನ್ ಮಾಡ್ತೇವೆ ನಾವು? ಏನ್ ಎಂಗೇಜ್ಮೆಂಟ್ ಇಲ್ಲ ಅಂದ್ರೆ ಅಂದ್ರೆ ನಮ್ಗೆ ಅದೇ ಆ ಮನಸ್ಸನ್ನೋದು ಆತರ. ಅದೇ ಹೇಳ್ತಾರಲ್ಲ ಕೃಷ್ಣ, ಏನು ಅರ್ಜುನ ಹೇಳ್ತಾರೆ ಅಂದ್ರೆ, ಚಂಚಲಮ್ಮಿ ಮನ ಕೃಷ್ಣ ಪ್ರಮಾತೆ ಬಲಭದ್ರದಂ. ಅಂದ್ರೆ ನಮ್ಮ ಮನಸ್ಸು ಕೇಳಲ್ಲ. ಈಗ ದೇವರ ಕತೆಗೆ ಕೂತ್ಕೊಂಡ್ರೆ ಎಲ್ಲ ಕೇಳಲ್ಲ. ಆದ್ರೆ ನಾವು ಏನ್ ಮಾಡ್ಬೇಕು? ಏನ್ ಹೇಳ್ತಾರೆ ಅರ್ಜುನ ನೆಕ್ಸ್ಟ್, ನನಗೆ ಯಾವುದನ್ನು ನಿಯಂತ್ರಿಸಬಹುದು, ನನ್ನ ಎಲ್ಲ ಅಸ್ತ್ರ ಉಂಟು, ಆದ್ರೆ ನನ್ನ ಮನಸ್ಸನ್ನೇನು ನನಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನೆಕ್ಸ್ಟ್ ಇದರಲ್ಲಿ ಕೃಷ್ಣ ಏನ್ ಹೇಳ್ತಾರೆ? ಅಭ್ಯಾಸೇನ ಕೌಂತೆ ವಿರಗಿಂಚ ಗ್ರಾತೆ, ಅಂದ್ರೆ ಅಭ್ಯಾಸ ಮಾಡ್ಬೇಕು. ಅದೇ ಪ್ರಭುಪಾದ ಸಹ ಹೇಳ್ತಾರೆ, ನಾವು ಕೃಷ್ಣನ ಸ್ಮರಣೆಯನ್ನು ದಿವಸಲು ರಾತ್ರಿ ನಾವು ಇದು ಮಾಡಿ ಮಾಡಿ ಮಾಡಿದಾಗ ನಮ್ಗೇನು ಆಟೋಮೆಟಿಕ್ ಆಗಿ ನಾವೇನು ಅದರಲ್ಲಿ ತಲ್ಲೀನರಾಗ್ಲಿಕ್ಕೆ ನಮ್ಗೆ ಸಾಧ್ಯ ಆಗುತ್ತೆ. ಇಲ್ಲಾಂದ್ರೆ ಸಾಧ್ಯ ಆಗಲಿ. ಇಲ್ಲಾಂದ್ರೆ ಏನಾಗಿದೆ, ನಾವು ಗ್ರಾಮ್ಯ ಕಥೆಯನ್ನು ಮಾತಾಡ್ತೇವೆ. ಈಗ ನಮ್ಗೆ ಪ್ರಭುಪಾದ್ ಅಂದ್ರೆ ಈ ತರ ಬುಕ್ ಎಲ್ಲ ಕೊಡುವುದರಿಂದ ನಮ್ಗೆ ಅಂದ್ರೆ ನಮ್ಗೆ ಕ್ಲಾಸಸ್ ಇರೋದ್ರಿಂದ ನಾವೇನು ಆ ಭಗವಂತನ ಬಗ್ಗೆನೆ ಚರ್ಚೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಇಲ್ಲ ಅಂದ್ರೇನು ಒಂದ ಗ್ರಾಮ್ಯ ಕಥೆಯನ್ನು ಮಾತಾಡ್ತೇವೆ, ಇಲ್ಲಾಂದ್ರೇನು ಸ್ವಕಥೆಯನ್ನು ಮಾತಾಡ್ತೇವೆ. ಈಗ ನೋಡಿ, ನೀವು ಮೊದಲಿರುವುದಕ್ಕಿಂತ ಈಗ ಇರುವುದಕ್ಕಿಂತ ತುಂಬಾ ವ್ಯತ್ಯಾಸ ಉಂಟು. ಮೊದಲು ಯಾರಾದ್ರೂ ಸಿಗುವಾಗ ಮಾತಾಜಿ ಆಗ ಪ್ರಭುಜಿ ಏನ್ ಮಾತಾಡ್ತಾರೆ? ಜನರಲ್ ಆಗಿ ಏನ್ ಮಾತಾಡ್ತಾರೆ ಅವರು? ಹೇಗಿದ್ದೀರಿ ಅಂತ ಕೇಳಿ, ಹೇಗಿದ್ದೀರಿ, ಅದೇ ಅಂದ್ರೆ ಅದ್ರಲ್ಲಿ ತುಂಬಾ ಹೋಗ್ತಾರೆ. ಮತ್ತೆ ಫ್ಯಾಮಿಲಿಯಲ್ಲಿ ಹೋಗ್ತಾರೆ, ಎಲ್ಲ ಹೋಗ್ತಾರೆ, ಅಂದ್ರೆ ತುಂಬಾ ಮಾತಾಡ್ತಾರೆ. ಅಂದ್ರೆ ಮನೆಗೆ ಬಂದ ತಕ್ಷಣ ಮತ್ತೆ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಮತ್ತೆ ಹೇಳ್ತಾರೆ, ಈಗ ಕೇಳಿದ್ ನನ್ನ ಮಗಳ ಬಗ್ಗೆ ಆಗ ಹೇಳಿದ್ದ, ಈಗ ಹೇಳಿದ್, ಹಿಂದೆಂದ ಇದೆ ಅಂದ್ರೆ ನಮ್ಮ ಮನಸ್ಸಿನಲ್ಲೇ ನಾವು ಇದು ಮಾಡ್ತೇವೆ. ಆದ್ರೆ ನಾವ್ ಯಾವಾಗ ದೇವರದ್ದು ಬಗ್ಗೆ ಮಾತಾಡ್ತೇವೆ ಆಗ ನಮ್ಗೆ ಅದರಲ್ಲಿ ಹೋಗ್ತೇವೆ. ಆ ಬುಕ್ ಅಲ್ಲಿ ಹೀಗೆ ಹೇಳಿದ್ರು ಪ್ರಹ್ಲಾದ್ ಮಹಾರಾಜರು, ಹೀಗೆ ಆಯ್ತಾ ಅಂದ್ರೆ ಕ್ಲಾಸಿನ ಬಗ್ಗೆ ಡಿಸ್ಕಷನ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ನಾವು ಅಂದ್ರೆ ಇದರಲ್ಲಿ ಇಲ್ಲ ಅಂದ್ರೆ ನಾವು ಯಾವ ತರ ಮಾತಾಡ್ತೇವೆ? ಬೇರೆ ರೀತಿ ಮಾತಾಡ್ತೇವೆ. ಒಂದು ಸ್ವಕಥೆ ಹೇಳ್ತೇವೆ ನಮ್ಮ ಬಗ್ಗೆ, ಇಲ್ಲ ಅಂದ್ರೇನು ಗ್ರಾಮ್ಯ ಕಥೆಯನ್ನು ಮಾತಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡ್ತೇವೆ. ಅಂದ್ರೆ ಇದು ಅಷ್ಟು ನಾವು ಅನ್ಕೊಳ್ತೇವೆ. ಪ್ರಭುಪಾದ ಹೇಳ್ತಾರೆ ಇದೇನಂದ್ರೆ ಆಕ್ಚುಲಿ ಕೃಷ್ಣ ಕಥೆ ತುಂಬಾ ಕೇಳಲಿಕ್ಕೆ ತುಂಬಾ ಖುಷಿ ಆಗುತ್ತೆ, ಹಾಗೇನೆ ಅದನ್ನು ಮಾತಾಡ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಅದರ ಟೇಸ್ಟ್ ನಮ್ಗೆ ಯಾಕೆ ಬರ್ತಾ ಇಲ್ಲ ಅಂದ್ರೆ ಆಕ್ಚುಲಿ ರೋಗ ನಮ್ಮಲ್ಲಿ ಉಂಟು. ಅಂದ್ರೆ ಹೇಗೆ ನಾನು ಹೇಳಿದಂದ್ರೆ ಇದರಲ್ಲಿ ಹೇಳ್ತಾರೆ ಅಂದ್ರೆ ಶುಗರ್ ಬಂದ್ರೆ ನಾವೇನು ಸಿಹಿ ತಿನ್ಲಿಕ್ಕೆ ಆಗುದಿಲ್ಲ. ಸಿಹಿಯಲ್ಲಿ ಯಾವುದೇ ಆದಂತ ದೋಷ ಇಲ್ಲ. ದೋಷ ಯಾರ ಹತ್ರ ಇರುವುದು? ನಮ್ಮ ಕಾಯಿಲೆ. ಹಾಗೆ ನಮ್ಮಲ್ಲಿ ಕಾಯಿಲೆ ಉಂಟು, ಆದ ಕಾರಣ ನಾವೇನು ಆ ಭಗವಂತನ ಬಗ್ಗೆ ಕೇಳುವುದಾಗ್ಲಿ ಹೇಳಲಿಕ್ಕೆ ನಮ್ಗೆ ಜಾಸ್ತಿ ಸಾಧ್ಯ ಆಗುದಿಲ್ಲ. ಯಾಕೆಂದ್ರೆ ಭಗವಂತನ ಕಥೆ ಅಂತೂ ತುಂಬಾ ರುಚಿಯಾಗಿದೆ, ಹೇಗೆ ಸಿಹಿ ತಿಂಡಿ ಉಂಟು ಹಾಗೇನೆ. ಆದ್ರೆ ನಮ್ಗೆ ದೋಷ ಇರುವುದರಿಂದ ನಾವು ಅದನ್ನು ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವ್ ಯಾರಿಗಾದ್ರೂ ಹೇಳಿ ಅಂದ್ರೆ ನೀವು ಬನ್ನಿ ಕ್ಲಾಸಿಗೆ ಬನ್ನಿ ಭಗವಂತನ ಬಗ್ಗೆ ಕೇಳಿ ಅಂತ, ಆಗ ಅವ್ರು ಏನ್ ಹೇಳ್ತಾರೆ ನಮ್ಗೆ? ನಾನು ಓದಿದ್ದೇನೆ, ನನ್ಗೆ ಗೊತ್ತಿದೆ ಎಲ್ಲ, ಬೇಡ ನಾ ಬರಲ್ಲ. ನಿಮ್ಗೆ ಟೈಮ್ ಇಲ್ಲ ಅಂತ ಹೇಳ್ತಾರೆ ಪ್ರಭುಜಿ, ಟೈಮ್ ಇಲ್ಲ ಅಂತ. ಕೆಲವರು ಹೇಳ್ತಾರೆ ಭಗವದ್ಗೀತೆ ಓದಿದ್ದೇನೆ ತುಂಬಾ ಸರಿ ಎಲ್ಲ ಹೇಳ್ತಾರೆ, ಯಾಕೆಂದ್ರೆ ಅವರಿಗೆ ರುಚಿ ಇಲ್ಲ. ಈಗ ನೋಡಿ
ನಾಳೆ ಹೇಳಿ ಯಾರಿಗಾದ್ರು, ಅಂದ್ರೆ ಇಲ್ಲಿ ಸುರತ್ಕಲ್ಲಲ್ಲಿ 1 kg ಬಂಗಾರ ಕೊಡ್ತಾರಂತೆ ಎಲ್ಲರಿಗೂ. ಎಲ್ಲ ಏನ್ ಮಾಡ್ತಾರೆ? ಟೈಮ್ ಇಲ್ಲದಿದ್ರು ಟೈಮ್ ಮಾಡಿ ಬರುದಿಲ್ವಾ? ಬರ್ತಾರೆ ಪ್ರಭುಜಿ, ಓಡಿ ಓಡಿ ಬರ್ತಾರೆ, ಬಟ್ಟೆಗೆ ಹಾಕದೆ ಬರ್ತಾರೆ. ಹಾ, ಹೇಳುವ ಸುರತ್ಕಲ್ ಟೆಂಪಲ್ ಅಲ್ಲಿ ನಾಳೆಯಿಂದ 1 kg ಬಂಗಾರ ಕೊಡ್ತಾರಂತೆ. ಎಲ್ಲ ಓಡಿಕೊಂಡು ಬರ್ತಾರೆ ಬೆಳಿಗ್ಗೆ ಚೀಲ ತಗೊಂಡು. ಏಲದವರು ಬೆಳಿಗ್ಗೆ ಎದ್ದು ಬರ್ತಾರೆ. ಅಂದ್ರೆ ಎದ್ದು ಬಿದ್ದು ಹೇಗೆ ಬರ್ಬೋದು, ಟೈಮ್ ಇಲ್ಲ ಅಂದ್ರೆ ಎಲ್ಲ ಟೈಮ್ ಮಾಡಿಕೊಂಡಾದ್ರು ಎಲ್ಲ ಬರ್ತಾರೆ. ಯಾಕೆ ಬರ್ತಾರೆ? ಅವರಿಗೆ ಚಿನ್ನದ ಏನು ಗೊತ್ತು? ಯಾಕೆ ಬರ್ತಾರೆ? ಯಾಕೆ ಅವ್ರು ಓಡಿಕೊಂಡು? ಬೆಲೆ ಗೊತ್ತಿದೆ ಅದಕ್ಕೆ. ಬೆಲೆ ಗೊತ್ತು ಅವರಿಗೆ ಚಿನ್ನದ, ಅದಕ್ಕೋಸ್ಕರ ಓಡಿಕೊಂಡು ಬರ್ತಾರೆ. ಆದ್ರೆ ಯಾವುದರ ಬೆಲೆ ಅವರಿಗೆ ಗೊತ್ತಿಲ್ಲ. ಕೃಷ್ಣನ ಬೆಲೆ, ಕೃಷ್ಣನ ಬೆಲೆ, ಭಗವಂತನ ಬೆಲೆ ಗೊತ್ತಿಲ್ಲ. ಈಗ ಎಲ್ಲ ಮಾಡ್ತಾರೆ ಅಂದ್ರೆ ಅವರಿಗೆ ನಿಜವಾದ ಸಮಸ್ಯೆ ಬಗ್ಗೆ ಗೊತ್ತಿಲ್ಲ. ನಮ್ಗೆ ಹುಟ್ಟು ಸಾವು ಮುಪ್ಪು ಇದೆ, ಬಂದೇ ಬರುತ್ತೆ ಅಂತ. ಅದರಲ್ಲಿ ಅವರಂದ್ರೆ ಬಿದ್ದಿದ್ದಾರೆ. ಅವರಿಗೆ ಏನಂದ್ರೆ ಈಗ ಖಾಲಿ ಚಿನ್ನದ ಬೆಲೆ ಗೊತ್ತು, ಆದ್ರೆ ಇದರ ಬೆಲೆ ಗೊತ್ತಿಲ್ಲ. ಭಗವದ್ಗೀತೆಯಲ್ಲಿ ಹೇಳ್ತಾರೆ, ನಾವು ಭಗವಂತನ ಬಗ್ಗೆ ಕೇಳುವುದರಿಂದ ಏನಾಗುತ್ತೆ? ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ. ಅಂದ್ರೆ ನಮ್ಮ ಈ ಸಮಯ ಅಂದ್ರೆ ಪ್ರಾಯ ನಷ್ಟ ಆಗ್ತಾ ಹೋಗ್ತದೆ ದಿನನಿತ್ಯ. ಆದ್ರೆ ಯಾರು ಭಗವಂತನ ಬಗ್ಗೆ, ಭಗವಂತನ ಕಥೆಯನ್ನು ಕೇಳ್ತಾರೆ, ಅವರಿಗೆ ಯಾವುದಾದಂತ ಸಮಯ ಏನು ಅವ್ರದ್ದು ವ್ಯರ್ಥ ಆಗುವುದಿಲ್ಲ. ಯಾಕಂದ್ರೆ ಭಗವಂತನ ಲೀಲೆಯನ್ನು ದಿವ್ಯ ಆದದ್ದು, ನಮ್ಮ ತರ ಅಲ್ಲ. ಭಗವಂತನು ಪ್ರತಿ ಯುಗದಲ್ಲಿ ಏನು ಅವತಾರ ತೆಗೆದು ಬರ್ತಾರೆ. ಹೇಳ್ತಾರೆ, ನಾನಾ ಅವತಾರ ಭುವನೇಶು ಕಿಂತು ಕೃಷ್ಣ ಸ್ವಯಂ ಅವತಾರಂ ಗೋವಿಂದ ಮಾದಿ ಪುರುಷಂ ತಮಾಂ ಭಜಮೆ. ಅಂದ್ರೆ ಭಗವಂತ ಪ್ರತಿ ಯುಗದಲ್ಲಿ ಅವರ ಅವತಾರ ಏನು ದಿವ್ಯವಾದದ್ದು, ನಮ್ಮ ತರ ಅಲ್ಲ. ಅಂದ್ರೆ ನಮ್ಮದು ಏನು ಈ ನಮ್ಗೆ ಗೊತ್ತು, ಅಂದ್ರೆ ನಮ್ಮ ಕಂಡೀಷನ್ ಹೇಗೆ ಅಂತ. ಇವತ್ತು ಈ ಹೆಲ್ತ್ ಹೀಗಿದ್ರೆ ನಾಳೆ ಏನಾಗುತ್ತೆ ಅಂತ ಗೊತ್ತಿಲ್ಲ. ಅಂದ್ರೆ ನಮ್ಮ ಇದ್ದಾಗೆ ಇರುವುದಿಲ್ಲ. ನಮ್ಗೆ ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿದೈವಿಕ ಅಂದ್ರೆ 3 ರೀತಿಯಾದಂತ ಕ್ಲೇಶ ಉಂಟು. ಆದ್ರೆ ಭಗವಂತ ಆ ತರ ಅಲ್ಲ, ಎಲ್ಲದರಿಂದೇನು ಮೇಲೆ ಇದ್ದಾರೆ, ಇದರಿಂದ ಆಚೆ ಇದ್ದಾರೆ. ಆದ್ರೆ ನಾವು ಇದರಲ್ಲೆಲ್ಲ ಬಿದ್ದಿದ್ದೇವೆ. ಅದೇ ರೀತಿ ನಾವು ಏನ್ ಅನ್ಕೊಳ್ತೇವೆ ಅಂದ್ರೆ, ಭೌತಿಕ ವ್ಯಕ್ತಿಗಳು ಕೆಲವರು ಅಂದ್ರೆ ಅಹಂಕಾರದಲ್ಲಿ ಅವರು ಹೇಳ್ತಾರೆ ಅಂದ್ರೆ ದೇವರಿಲ್ಲ, ನಾನೇ ದೇವರು, ಈ ತರ ಅವ್ರಿಗೇನು ಅವರ ಬಗ್ಗೆ ಹೇಳೋದಾಗ್ಲಿ, ಅವರ ಬಗ್ಗೆ ಕೇಳ್ಬೇಕಂತ ಅವರಿಗೆ ತುಂಬಾ ಇಚ್ಛೆ ಇರುತ್ತೆ. ಇದು ಪ್ರಭುಪಾದರ ಶಿಷ್ಯ ಇದ್ರು, ಅವರ ಮೇಲಿದ್ರು. ಅಂದ್ರೆ ಆ ವೃಂದಾವನದಲ್ಲಿ ಪ್ರಭುಪಾದೇನು ಅಂದ್ರೆ ಬರೆಯುತ್ತಾ ಇದ್ದರಂತೆ ಭಾಗವತ. ಬರೆಯುತ್ತಾ ಇರುವಾಗ ಪ್ರಭುಪಾದರ ಶಿಷ್ಯರು ಬಂದ್ರಂತೆ. ಶಿಷ್ಯರು ಬಂದು ಹೇಳಿದ್ರಂತೆ, ಪ್ರಭುಪಾದ್ ನಿಮ್ಮನ್ನು ಯಾರೋ ಕೇಳಿಕೊಂಡು ಬಂದಿದ್ದಾರೆ ಅಂತ. ಅದಕ್ಕೆ ಪ್ರಭುಪಾದ ಹೇಳಿದ್ರಂತೆ, ಹೌದಾ, ಯಾರು? ಹೀಗೆ ಬಂದಿದ್ದಾರೆ, ಅವನು ಹೇಳ್ತಿದ್ದಾನೆ ಅವನೇ ದೇವರಂತ ಯಾರೋ ಬಂದು ಹೇಳ್ತಿದ್ದಾನೆ. ಏನ್ ಮಾಡುವುದು ಪ್ರಭುಪಾದ, ನಿಮ್ಮನ್ನು ಕರೆಯುತ್ತಿದ್ದ. ಅದಕ್ಕೆ ಪ್ರಭುಪಾದ ಹೇಳ್ತಾರೆ, ಅವನನ್ನು ಗೋವರ್ಧನದ ಹತ್ತಿರ ಬರ್ಲಿಕ್ಕೇಳು, ಹಾಗೇನೆ ಗೋವರ್ಧನ ನೀನು ಎತ್ತಿ ಇಡ್ಲಿಕ್ಕೇಳು, ನಾನು ಅಲ್ಲಿಗೆ ಬರ್ತೇನಂತ. ಹಾಗೇನೆ ಅವರ ಶಿಷ್ಯರು ಹೋಗಿ ಅವನಿಗೆ ಹೇಳ್ತಾರಂತೆ, ನೀವು ದೇವರಂತ ಹೇಳಿದ್ರಲ್ಲ, ಪ್ರಭುಪಾದ ಹೇಳಿದ್ರು ನೀವು ಗೋವರ್ಧನವನ್ನು ಇಟ್ಕೊಂಡಿರ್ಬೇಕಂತೆ, ಪ್ರಭುಪಾದ ಈಗ ಬರ್ತಾರಂತೆ. ಆಗ ಅವನೇನು ಅಲ್ಲಿಂದ ಓಡಿ ಹೋಗ್ತಾನೆ. ಯಾಕೆ ಓಡಿ ಹೋಗ್ತಾನೆ? ಅವನು ಕಪಟಿ. ಕಪಟಿ ಅಂದ್ರೆ ಎಲ್ಲಿಕೇನೋ ಹೇಳ್ತಾನೆ ಅಂದ್ರೆ ನಾನು ಕೃಷ್ಣ ಅಂತ. ಲಾಸ್ಟ್ ಒಮ್ಮೆ ಯಾರೋ ಹೇಳಿದ್ರು, ಅಂದ್ರೆ ಮೊದ್ಲು ಯಾರೋ ಹೇಳ್ತಾ ಇದ್ದಾನಂತೆ, ನಾನೇನು ವಿಶ್ವರೂಪವನ್ನು ತೋರಿಸ್ತೇನೆ, ಯಾಗೋ ತೋರಿಸಂತ ಎಲ್ಲೋ ಹೇಳ್ತಾನಂತೆ. ಈಗೇನು ಇದು ಏನು ಈಗ ಮೋಡ ಆವರಿಸಿದೆ, ಯಾವಾಗ ಬಿಸಿಲು ಬರುತ್ತೆ ಆಗ ತೋರಿಸ್ತೇನಂತೆ. ಅಂದ್ರೆ ಕೆಲವರೇನಂದ್ರೆ ತುಂಬಾ ರೀತಿಯಲ್ಲಿ ನಮ್ಮನ್ನೇನು ಮೂರ್ಖರನ್ನು ಮಾಡ್ತೇವೆ. ಈಗ ತುಂಬಾ ಜನ ಏನು ದೇವರಾಗಿ ಸೃಷ್ಟಿಸಿದ್ದಾರೆ, ಅಂದ್ರೆ ತುಂಬಾ ದೇವರುಗಳಿದ್ದಾರೆ. ಅಲ್ಲಿ ಸಹ ದೇವರು, ಇವರು ದೇವರು, ಅವರು ದೇವರು, ಅಂದ್ರೆ ಎಲ್ಲರೂ ತನ್ನ ಬಗ್ಗೆ ಕೆಲವರೇನು ತನ್ನನ್ನು ತಾನೇನು ಹೇಳಿಕೊಳ್ತಾರೆ. ಆದ್ರೆ ಯಾರು ದೇವರ ಇದನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅವರು ಇದರಲ್ಲಿ ಏನಾಗ್ತಾರೆ, ಗೊಂದಲಕ್ಕೆ ಒಳಪಡ್ತಾರೆ. ಅವ್ರಿಗೇನು ಗೊತ್ತಾಗಲ್ಲ. ನಮ್ಗೆ ಅಂದ್ರೆ ಈ ಪ್ರಭುಪಾದ ಕೊಟ್ಟ ಇದರಿಂದಾಗಿ ನಮ್ಗೇನು ಎಲ್ಲವೂ ತಿಳಿದಿದೆ. ಹಾಗೇನೆ ನಮ್ಮನ್ನು ಯಾರು ಏನು ಮಂಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರನ್ನು ಮಂಗ ಮಾಡ್ಲಿಕ್ಕೆ ಸಾಧ್ಯ ಅಂದ್ರೆ ಯಾರು ಭಗವಂತನ ಬಗ್ಗೆ ತಿಳಿಲಿಲ್ಲ ಅವರು ಮಂಗ ಆಗಿ ಹೋಗ್ತಾರೆ. ಹಾಗೇನೆ ಹೇಳ್ತಾರೆ, ಕೃಷ್ಣ ಭಕ್ತ ಬಡ ಚತುರ. ಯಾರಂದ್ರೆ ಯಾರು ಭಗವಂತನ ಭಕ್ತರಿದ್ದಾರೆ ಅವರು ತುಂಬಾ ಚತುರರಂತ ಹೇಳ್ತಾರೆ. ಯಾಕಂದ್ರೆ ಭಗವಂತನ ಭಕ್ತರಿಗೆ ಅಂದ್ರೆ ಭಗವಂತ ಒಳಗಿಂದೇನು ಜ್ಞಾನೋದಯವನ್ನು ಮಾಡ್ತಾರೆ, ಭಗವಂತ ಏನು ಬುದ್ಧಿಯನ್ನು ಕೊಡ್ತಾರೆ. ಹೇಳ್ತಾರೆ, ತೇಷಾಂ ಸತತಯುಕ್ತನ ಭಜತೆ ಪ್ರೀತಿ ಪೂರ್ವಕಂ
ದದಾಮಿ ಉದ್ಯೋಗಂ ತಂ. ಅಂದ್ರೆ ಯಾರು ನಿರಂತರವಾಗಿ ಭಗವಂತನ ಭಕ್ತಿ ಸೇವೆ ಅಂದ್ರೆ ಭಜನೆಯನ್ನು ಮಾಡ್ತಾರೆ, ಅವರಿಗೇನು ಭಗವಂತ ಒಳಗಿದ್ದೇನು ಅವರಿಗೆ ಪ್ರೇರಣೆಯನ್ನು ಕೊಡ್ತಾರೆ. ನಾವು ಯಾವಾಗ ಭಗವಂತನ ಬಗ್ಗೆ ಕೇಳ್ತೇವೆ, ನಾವು ಅನ್ಕೊಳ್ತೇವೆ, ಅದರಿಂದ ನಮ್ಗೇನು ತುಂಬಾ ಪ್ರಯೋಜನ ಆಗುತ್ತೆ. ಆದ್ರೆ ನಮಗೆ ಕ್ರಮೇಣವಾಗಿ ಗೊತ್ತಾಗುತ್ತೆ. ನೋಡಿ, ಈಗ ಸ್ಟಾರ್ಟಿಂಗ್ ನಾವು ಹೇಗಿದ್ವಿ, ಯಾವ ಸ್ಥಿತಿಯಲ್ಲಿದ್ವಿ, ಹಾಗೇನೆ ಈಗ ಕೇಳ್ತಾ ನಾವು ಎಷ್ಟು ಮುಂದುವರೆದಿದ್ವಿ, ನಿಮ್ಗೆಲ್ಲ ಅನುಭವ ಆಗ್ತದಲ್ಲ ಈಗ? ಹೌದು ಪ್ರಭುಜಿ. ಮೊದಲು ಮತ್ತು ಈಗ ನಿಮ್ಗೆ ಯಾವ ತರ ಅನುಭವ ಆಗ್ತಾ ಉಂಟು? ದಡ್ರಾಗಿದ್ದು ಏನು ಗೊತ್ತೇ ಇರ್ಲಿಲ್ಲ. ಈಗ ಕೇಳಲಿಕ್ಕೆ ಏನು ಖುಷಿ ಆಗುತ್ತೆ, ಹಾಗೇನೆ ನಮ್ಗೆ ಯಾವ್ದಾದ್ರು ಕೃಷ್ಣ ಅಂದ್ರೆ ಕೇಳಲಿಕ್ಕೆ ಖುಷಿ. ಆದ್ರೆ ಮೊದಲು ಆ ತರದಲ್ಲಿ ಇರ್ಲಿಲ್ಲ. ಯಾಕೆಂದ್ರೆ ನಾನು ಹೇಳಿಲ್ಲ, ಈಗ ಯಾರಿಗಾದ್ರೂ ನಾಳೆ 1 kg ಇಲ್ಲಿ ಬಂಗಾರ ಕೊಡ್ತೇನೆ ಅಂದ್ರೆ ತುಂಬಾ ಜನ ಸೇರ್ತಾರೆ. ಯಾಕೆಂದ್ರೆ ಅವರಿಗೆ ಬಂಗಾರದ ಮಹತ್ವ ಗೊತ್ತು. ಹಾಗೇನೆ ಯಾರಿಗೆ ಆ ಭಗವಂತನ ಕಥೆಯ ಬಗ್ಗೆ ಅಂದ್ರೆ ಸರಿಯಾಗಿ ಇದಾಗುತ್ತೋ ಆಗ ಅವರು ಏನು ಅದರಲ್ಲಿ ಒಳಗೆ ಹೋಗ್ಲಿಕ್ಕೆ ಸಾಧ್ಯ. ಈಗ ಯಾಕೆಂದ್ರೆ ಕಾಯಿಲೆಯಲ್ಲಿದ್ದಾರೆ, ಕಾಯಿಲೆಯಿಂದ ಹೊರಗೆ ಬಂದ್ರೆ ಮಾತ್ರ, ಈಗ ಏನು ಸಕ್ಕರೆ ಕಾಯಿಲೆ ಇಂದ ಹೊರಗೆ ಬಂದ್ರೆ ಮಾತ್ರ ಅವರಿಗೇನು ಎಲ್ಲ ಸಿಹಿ ತಿಂಡಿಯನ್ನು ತಿನ್ಲಿಕ್ಕೆ ಸಾಧ್ಯ. ಹಾಗೇನೆ ಯಾರು ಈ ರೋಗದಿಂದ ಅಂದ್ರೆ ಭವ ರೋಗದಿಂದ ಹೊರಗೆ ಬರ್ತಾರೆ, ಕೃಷ್ಣ ಅಂದ್ರೆ ಸ್ವಾಕತೆ ಕೃಷ್ಣ ಕಥೆಯನ್ನು ಬಿಡ್ತಾರೆ, ಆಗ ಮಾತ್ರ ಅವರೇನು ಸಂಪೂರ್ಣವಾಗಿ ಏನು ಅವರು ತಲ್ಲೀನರಾಗ್ಲಿಕ್ಕೆ ಸಾಧ್ಯ. ಅಂದ್ರೆ ಕೃಷ್ಣ ಕಥೆಯಲ್ಲಿ ಇನ್ನೂ ರುಚಿಯನ್ನು ಇದು ಮಾಡ್ಲಿಕ್ಕೆ ಸಾಧ್ಯ. ಭಗವದ್ಗೀತೆಯಲ್ಲಿ ಸೈಲಿದೆಲ್ಲ ಮಚ್ಚಿತ ಮತ್ಕಟ ಪ್ರಾಣ ಬೋಧೆ ಅಂತ ಪರಸ್ಪರ ಕಥೆಂಚಾನಿಚ ಮಾಮಿತ್ಯ ತುಷ್ಯಂತಿತ ರಮಂತಿತ. ಅಂದ್ರೆ ಭಗವಂತನ ಭಕ್ತರು ಯಾವಾಗ್ಲೂ ಇನ್ನೊಬ್ಬರಿಗೆ ಭಗವಂತನ ಬಗ್ಗೆ ಹೇಳ್ತಾ ಹಾಗೇನೆ ರಮಂತಿಜ ಅಂದ್ರೆ ಅವರು ಖುಷಿಯಾಗಿ ಇರ್ತಾರೆ. ಆದ್ರೆ ನಾವು ಬೇರೆಯವರನ್ನು ನೋಡ್ಬೋದು, ಅಂದ್ರೆ ಅವ್ರಿಗೆ ಏನಂದ್ರೆ ಸ್ವಕಥೆ ಹೇಳುವುದರಲ್ಲಿ ತುಂಬಾ ಖುಷಿ ಸಿಗುತ್ತೆ. ಹಾಗೇನೆ ಗ್ರಾಮ್ಯ ಕಥೆ ಹೇಳುವುದರಿಂದ ತುಂಬಾ ಏನು ಖುಷಿ ಸಿಗುತ್ತೆ. ಯಾಕೆ ಖುಷಿ ಸಿಗುತ್ತೆ ಅಂದ್ರೆ ಅವರಿಗೆ ಅದೇ ಗೊತ್ತಿರೋದು, ಬೇರೆ ಯಾವುದೇ ಆದಂತೇನು ಖುಷಿಯ ಬಗ್ಗೆ ಗೊತ್ತಿಲ್ಲ. ಯಾವಾಗ ಈ ಖುಷಿ ಗೊತ್ತಾಗುತ್ತೋ ಆಗ ಅವರು ಅದರಿಂದ ಏನು ಹೊರಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲದಿದ್ರೆ ಸಾಧ್ಯ ಆಗುದಿಲ್ಲ. ಪ್ರಭುಪಾದ ಹೇಳ್ತಾರೆ, ಈಗ ನಾವು ಯಾವ್ದಾದ್ರು ಒಂದು ಫಿಲ್ಮಿಂದು ಯಾವ್ದಾದ್ರು ಇದನ್ನು ಕೇಳಿದ್ರೆ ಅಂದ್ರೆ ಒಂದು ಸರ್ತಿ ರಿಪೀಟ್ ಮಾಡಿದ್ರೆ, ಈಗ ನೋಡಿ ಸಾಂಗ್ ನೋಡಿರ್ಬೋದು ನೀವು ಫಿಲ್ಮ್ ಅಲ್ಲಿ, ಯಾಕಂದ್ರೆ ಅವ್ರು ಚೇಂಜ್ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಒಂದನ್ನು ಕೇಳಿ ಏನಾಗುತ್ತೆ ಎಲ್ಲರಿಗೂ ಒಂದನ್ನೇ ನಾವು ರಿಪೀಟ್ ಮಾಡ್ತಾ ಇದ್ರೆ ಯಾವುದೇ ವಿಷಯನ ನಮ್ಗೆ ಏನಾಗುತ್ತೆ, ಬೇರೆ ಕೇಳ್ಬೇಕು ಅನ್ಸುತ್ತೆ. ಬೋರ್ ಆಗುತ್ತೆ. ಅಂದ್ರೆ ಎಷ್ಟು ಹೇಳ್ತೀಯ, ಅಂದ್ರೆ ನಾವ್ ಹೇಳ್ತೇವೆ ಹೇಳಿದ್ದನ್ನ ಎಷ್ಟು ಹೇಳ್ತೇವೆ. ಆದ್ರೆ ಕೃಷ್ಣ ಕಥೆ ಹಾಗೆಲ್ಲ ಭಗವಂತನ ವಿಷಯ ನಾವು ನೋಡ್ಬೋದು. ನಾವು ಹರೇ ಕೃಷ್ಣ ಮಹಾಮಂತ್ರವನ್ನು ಮಾಡ್ತೇವೆ, ಆಗ ನಾವು ದಿನಾಲು ಅದನ್ನು ಮಾಡ್ತೇವೆ, ಆದ್ರೆ ನಮ್ಗೇನು ಅದರಲ್ಲಿ ಯಾವುದೇ ಆದಂತ ಇದಾಗುದಿಲ್ಲ. ಆದ್ರೆ ಅದೇ ಬೇರೆ ವಿಷಯ ಯಾವ್ದಾದ್ರೆ ಆಗ್ಲಿ, ಅದೇ ಹೆಸರನ್ನು ನಾವು ಪುನಃ ಪುನಃ ತೆಗೆದ್ರೆ ನಮ್ಗೆ ಏನಾಗುತ್ತೆ, ನಮ್ಗೆ ಬೋರ್ ಆಗುತ್ತೆ. ಆದ್ರೆ ಕೃಷ್ಣ ಕಥೆ ಆ ತರ ಅಲ್ಲ, ಅದ್ರಲ್ಲಿ ನಮ್ಗೆ ಯಾವುದು ಆದಂತ ನಮ್ಗೆ ಬೋರ್ ಆಗುದಿಲ್ಲ. ಇದನ್ನು ಹೇಳ್ತಾ ಹಾಗೆ ನಮ್ಗೇನು ಇನ್ನು ಮಾಡ್ಬೇಕಂತ ಅದರಲ್ಲಿ ನಾವು ಮುಂದೆ ಹೋಗ್ತೇವೆ. ಯಾವಾಗ ಹೋಗೋದಂದ್ರೆ ನಾವು ಕಾಯಿಲೆಯಿಂದ ಮುಕ್ತರಾದಾಗ ಮಾತ್ರ ಏನು ಹೋಗ್ಲಿಕ್ಕೆ ಸಾಧ್ಯ. ಎಲ್ಲಾ ಸಿಹಿ ತಿಂಡಿಯನ್ನು ತಿನ್ಲಿಕ್ಕೆ ಯಾರಿಗೆ ಸಾಧ್ಯ ಆಗುತ್ತೆ? ಸಕ್ಕರೆ ಕಾಯಿಲೆ ಇಲ್ಲದ ವ್ಯಕ್ತಿಗೆ ಮಾತ್ರ ಸಾಧ್ಯ. ಅದೇ ರೀತಿ ನಾವು ಸಹ ಈ ಭವರೋಗದಿಂದ ಹೊರಗೆ ಬಂದಾಗ ಮಾತ್ರ ಏನು ನಮ್ಗೆ ಸಾಧ್ಯ. ವಿದುರ ಯಾಕೆ ಅಂದ್ರೆ ಇನ್ನು ಖುಷಿ ಆಗ್ತಾ ಹೋಗುತ್ತೆ ಅವನಿಗೆ, ಕೇಳ್ಬೇಕು. ಯಾಕಂದ್ರೆ ಯಾರು ಭಗವಂತನ ಭಕ್ತರಾಗೇನೆ ಅವರಿಗೆ ಅದು ಖುಷಿಯನ್ನು ತರುತ್ತೆ. ನಾವು ನೋಡಿ, ನಾವು ಯಾವಾಗ್ಲೂ ಅಂದ್ರೆ ಯಾವ್ದಾದ್ರು ವಿಷಯವನ್ನು ನಾವು ಮನಸ್ಸಲ್ಲಿಟ್ಟು ಹೇಳ್ತಾ ಇರ್ತೇವೆ. ಯಾಕಂದ್ರೆ ಪ್ರಭುಪಾದ ಶಿಷ್ಯರು ಹೇಳ್ತಾರೆ, ಪ್ರಭುಪಾದ್ ಯಾವಾಗ್ಲೂ ಏನ್ ಹೇಳ್ತಾ ಇದ್ರು ಅಂದ್ರೆ, ಯಾವಾಗ್ಲೂ ಮಾತಾಡುವಾಗ ಕೃಷ್ಣ ಅದೇ ಹೇಳ್ತಾ ಇದ್ರು, ಕೃಷ್ಣ ಇದೇ ಹೇಳ್ತಾ ಇದ್ರು, ಕೃಷ್ಣ ಅದು ಹೇಳ್ತಾ ಇದ್ರು. ನಾವು ಕಂಪ್ಲೇಂಟ್ ಮಾಡ್ತೇವೆ. ಯಾಕೆಂದ್ರೆ ನಾವು ಕೃಷ್ಣ ಅದೇ ಹೇಳ್ತಾ ಇದ್ದೇವೆ, ಇದೇ ಹೇಳ್ತೇವೆ, ಮತ್ತೆ ನಾವು ಏನು ಪ್ರಾಣಾಯಾಮ ಮಾಡ್ತೇವೆ, ಅವರು ಅದೇ ಹೇಳ್ತಿದ್ದಾರೆ, ಅವನ ಅದೇ ಹೇಳ್ತಿದ್ದಾನೆ, ಇಲ್ಲ ನಾನು ಇದೇ ಹೇಳ್ಬೇಕಿತ್ತು, ನಮ್ಗೆ ಬರುತ್ತಲ್ಲ ಅಂದ್ರೆ ಒಳಗಿಂದ. ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ವಕಥ ಮತ್ತೆ ಗ್ರಾಮ್ಯ ಕಥೆ ಉಂಟಂತ ಅರ್ಥ ಆಗುತ್ತೆ. ಯಾವಾಗ ಕೃಷ್ಣ ಕಥೆ ಖಾಲಿ ಅವರಲ್ಲಿ ಉಂಟಂತ ಆಗುವಾಗ ಅವ್ರು ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ, ಅದು ಪ್ರಭುಪಾದ ಶಿಷ್ಯರು ಹೇಳ್ದು, ಅವ್ರು ಯಾವಾಗ್ಲೂ ಏನ್ ಹೇಳ್ತಾರೆ ಅಂದ್ರೆ ಕೃಷ್ಣ ಹೇಳ್ತಾರೆ, ಪ್ರಭುಪಾದ್ ಹೇಳ್ತಾರೆ ಅಂತ. ಯಾಕಂದ್ರೆ ಪ್ರಭುಪಾದ್ ಯಾವಾಗ್ಲೂ ಏನ್ ಹೇಳ್ತಾ ಇದಾರೆ, ಅವ್ರ ಲೆಕ್ಚರ್ ನೀವು ಕೇಳ್ಬೋದು, ಅವ್ರು ಯಾವಾಗ್ಲೂ ಏನೇ ರಿಪೀಟ್ ಮಾಡ್ತಾರೆ ಪ್ರಭುಪಾದ್, ಕೃಷ್ಣ ಸೇಸ್
ಅಂದ್ರೆ ಕೃಷ್ಣ ನೀವು ನೋಡ್ಬೋದು ಅವ್ರ ಬುಕ್ಲಿ ಅಂದ್ರೆ ದ ಸುಪ್ರೀಂ ಪರ್ಸನಾಲಿಟಿ ವರ್ಡನ್ ಅಂದ್ರೆ ದೇವೋತ್ತಮ ಪರಮಪುರುಷ ಕೃಷ್ಣ ಅದೇ ಹೇಳ್ತಾರೆ, ಕೃಷ್ಣ ಇದೇ ಹೇಳ್ತಾರೆ, ಅಂದ್ರೆ ಕೃಷ್ಣನ ಬಗ್ಗೆನೇನು ಮಾತಾಡ್ತಾ ಇರ್ತಾರೆ. ಆಗ ನಮ್ಗೆ ಅದರಲ್ಲಿ ಏನು ಆ ತುಷ್ಯಂತಿದ ರಮಂತಿಜ ಅಂದ್ರೆ ಆ ನಿಜವಾದ ಖುಷಿಯನ್ನು ಸಿಗ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲ ಅಂದ್ರೆ ಸಾಧ್ಯ ಇಲ್ಲ. ನೋಡಿ, ನಾವೀಗ ಒಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತೇವೆ ಅಂತ ಅನ್ಕೊಳ್ಳಿ, ನಮ್ಗೆ ಅವರಲ್ಲಿ ತುಂಬಾ ಪ್ರೀತಿ ಅಂತ ಅನ್ಕೊಳ್ಳಿ, ಆಗ ನಾವು ಹೇಗೆ ಮಾತಾಡ್ತೇವೆ ಆ ವ್ಯಕ್ತಿಯ ಬಗ್ಗೆ? ಹೇಗೆ ಮಾತಾಡ್ತೇವೆ? ಪ್ರೀತಿಯಿಂದ ಮಾತಾಡ್ತೇವೆ ಪ್ರಭುಜಿ. ತುಂಬಾ ಪ್ರೀತಿಯಿಂದ ಮಾತಾಡ್ತೇವೆ. ಹಾಗೇನೆ ನಿಮ್ಗೆ ಯಾರಾದ್ರೂ ಇಷ್ಟ ಇಲ್ಲದ ವ್ಯಕ್ತಿ ಬಂದ್ರ ಅಂತ ಅನ್ಕೊಳ್ಳಿ, ನೀವು ಎದುರಿಂದ ಚೆನ್ನಾಗಿ ಮಾತಾಡ್ತೀರಿ, ಆದ್ರೆ ಹಿಂದೆಯಿಂದ ಏನು ಮಾತಾಡ್ತೀರಿ? ಏನ್ ಮಾತಾಡ್ತೇವೆ ನಾವು ಹಿಂದೆಯಿಂದ? ನಮ್ಗೆ ಈಗ ಆಗದ ವ್ಯಕ್ತಿ ಬಂದ್ರ ಅಂತ ಅನ್ಕೊಳ್ಳಿ, ನಾವು ಮುಂದೆಯಿಂದ ಏನು ಚೆನ್ನಾಗಿ ಮಾತಾಡ್ತೇವೆ, ಅಂದ್ರೆ ಹಿಂದೆಯಿಂದ ಏನು ಮಾತಾಡ್ತೇವೆ? ಯಾವ ತರ ಮಾತಾಡ್ತೇವೆ? ಕೆಟ್ಟ ರೀತಿಯಲ್ಲಿ ನಾವು ಮಾತಾಡ್ತೇವೆ. ಯಾಕೆಂದ್ರೆ ನಮ್ಗೆ ನಿಜವಾದಂತ ಏನು ಪ್ರೀತಿ ಇಲ್ಲ. ಯಾವಾಗ ನಮಗೆ ನಿಜವಾದಂತ ಪ್ರೀತಿ ಬರುತ್ತೆ, ಆಗ ನಾವು ಅವರ ಬಗ್ಗೆ ಒಳ್ಳೆಯ ರೀತಿ ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ ನಮ್ಗೆ ಆ ನಿಜವಾದ ಕೃಷ್ಣ ಕಥೆಯಲ್ಲಿ ನಾವು ತಲ್ಲೀನರಾದ್ರೆ ಸಂಪೂರ್ಣವಾಗಿ ನಾವಂದ್ರೆ ಭವ ರೋಗದಿಂದ ಹೊರಗೆ ಬಂದ್ರೆ ಅಂತ ಅನ್ಕೊಳ್ಳಿ, ಕಾಲ ಕೃಷ್ಣ ಕಥೆಯಲ್ಲ ಮಾತಾಡ್ತೇವೆ ಅಂತ ಅನ್ಕೊಳ್ಳಿ, ಆಗ ನಾವು ಅದೇ ಮಾತಾಡ್ತೇವೆ. ಯಾಕಂದ್ರೆ ಬೇರೆ ಮಾತಾಡ್ಲಿಕ್ಕೆ ನಾವು ಹೋಗೋದಿಲ್ಲ. ಯಾಕಂದ್ರೆ ನಾವು ನೋಡಿ, ನಾವು ಯಾವಾಗ್ಲೂ ಹೊಗಳುವುದು ಯಾರನ್ನ, ನಾವ್ ಯಾವಾಗ್ಲೂ ನಮ್ಗೆ ಯಾರು ಇಷ್ಟ ಇದ್ದಾರೆ ಅವರನ್ನ ಮಾತ್ರ ನಾವೇನು ಹೊಗಳ್ತಾ ಇರ್ತೇವೆ. ನಮ್ಗೆ ನಾವು ಯಾರು ನಮ್ಗೆ ಇಷ್ಟ ಇಲ್ಲ, ನಾವು ಅವರನ್ನು ಹೊಗಳ್ಕೆ ಹೋಗ್ತೇವಾ? ಹೋಗ್ತೇವಾ? ಇಲ್ಲ ಪ್ರಭುಜಿ. ಇಲ್ಲ, ನಾವು ಹೋಗ್ಲಿಕ್ಕೆ ಹೋಗುದಿಲ್ಲ. ಹಾಗೇನೆ ಪ್ರಭುಪಾದ ಹಾಗೇನೆ ನೋಡಿ, ಪ್ರಭುಪಾದ ಭಾವ ನೋಡಿ, ಯಾವಾಗ್ಲೂ ಕೃಷ್ಣ ಸೇಸ್ ಕೃಷ್ಣ ಅಂದ್ರೆ ನಾವು ಅದರಲ್ಲಿ ಇಲ್ಲ ಆ ಸ್ಥಿತಿಯಲ್ಲಿ, ಆದ್ರೆ ಕ್ರಮೇಣವಾಗಿ ನಾವೇನು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಆಗ್ಬೇಕಾ? ನಾವೇನ್ ಮಾಡ್ಬೇಕಂದ್ರೆ ಭಗವಂತನ ಭಕ್ತರ ಸಂಘವನ್ನು ಮಾಡ್ಬೇಕು. ಹಾಗೇನೆ ಭಗವಂತನ ಭಕ್ತರ ಅವರ ಜೊತೆಲಿ ಇರ್ಬೇಕು. ಈಗ ಹೇಳ್ತಾರೆ ಪ್ರಭುಪಾದ, ಅಂದ್ರೆ ಇಬ್ಬರಿದ್ದಾರೆ ಅಂತ ಅನ್ಕೊಳ್ಳಿ, ಒಬ್ಬರು ತುಂಬಾ ಏನು ಭಗವಂತನ ಬಗ್ಗೆ ಮಾತಾಡುವವರು, ಭಗವಂತನ ಬಗ್ಗೆನೇ ಚರ್ಚೆ ಮಾಡುವವರು, ಇನ್ನೊಬ್ಬರು ಭೌತಿಕವಾಗಿ ಚರ್ಚೆ ಮಾಡುವವರು. ಈಗ ನಾವು ಇಬ್ಬರು ಇರುವಾಗ ನಾವು ಅವರಿಗೆ ನಮ್ಮಲ್ಲಿ ಮಾತುಕತೆ ಆಗುತ್ತೆ. ಹಾಗೇನೆ ಇಬ್ಬರಲ್ಲಿ ಮಾತಾಡುವಾಗ ಕೆಲವರು ನೋಡಿ ಸ್ವಲ್ಪ ಸಮಯ ಭಕ್ತಿ ಬರ್ತಾರೆ, ಮತ್ತೆ ಯಾರಾದ್ರೂ ಸಂಘ ಸಿಗುತ್ತೆ, ಅವ್ರೇನು ಮತ್ತೆ ಏನ್ ಮಾಡ್ತಾರೆ, ಅವರು ಬಿಟ್ಟು ಹೋಗ್ತಾರೆ. ಯಾಕೆ ಹೋಗ್ತಾರೆ? ಹೋಗ್ಲಿಕ್ಕೆ ಕಾರಣ ಏನು? ಸಂಘದೋಷದಿಂದ. ಸಂಘದೋಷ. ಯಾಕೆಂದ್ರೆ ಅವರಿಗೆ ಅವರ ಏನು ಅವ್ರು ಮಾತಾಡುವಂತ ರೀತಿ ಅಂದ್ರೆ ಭೌತಿಕವಾದಂತ, ಅವರು ಅಷ್ಟು ಅದರಲ್ಲಿ ಏನು ತಲ್ಲೀನರಾಗಿರ್ತಾರೆ. ಹಾಗೇನೆ ಅವರನ್ನು ಏನು ಎಳೆದುಕೊಂಡು ಹೋಗ್ತಾರೆ. ಹಾಗೇನೆ ಈಗ ಯಾರಾದ್ರೂ ಒಳ್ಳೆ ಭಕ್ತರಿದ್ದಾರೆ ಅಂತ ಈಗ ನೋಡಿ, ಪ್ರಭುಪಾದ ಇಲ್ಲಿಗೆ ಹೋದ್ರು, ಏನು ವಿದೇಶಕ್ಕೆ ಹೋದ್ರು, ಅಲ್ಲಿ ಅವರ ಕರ್ತಲ್ಲಿ ಏನಿರ್ಲಿಲ್ಲ, ಅಂದ್ರೆ ಅವ್ರಿಗೆ ಯಾವುದೇದಂತ ಸಂಘ ಇರ್ಲಿಲ್ಲ, ಏನಿರ್ಲಿಲ್ಲ. ಆದ್ರೂ ಅವರು ಏನು ಕೃಷ್ಣನ ಇದು ಮಾಡಿ ಏನು ಎಲ್ಲರನ್ನು ಭಕ್ತರು ಮಾಡಿದ್ರು, ಇದು ಮಾಡಿದ್ರು. ಅವರು ಎಲ್ಲ ಭೌತಿಕ ವ್ಯಕ್ತಿಗಳನ್ನು ಏನು ಕೃಷ್ಣ ಪ್ರಜ್ಞೆ ಅಂದ್ರೆ ಕೃಷ್ಣನ ಭಕ್ತರನ್ನು ಮಾಡಿದ್ರು. ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯ್ತು? ಅವರಿಗೆ ಆಸಕ್ತಿ ಇತ್ತು ಅದರಲ್ಲಿ, ದೃಢ ಮನಸ್ಸಿನಿಂದ. ಭಕ್ತಿ ಇತ್ತು, ದೃಢ ಮನಸ್ಸು. ಅಂದ್ರೆ ಅವರಿಗೆ ಸ್ವಕತೆ ಇರಲಿಲ್ಲ, ಗ್ರಾಮ್ಯ ಕಥೆ, ಖಾಲಿ ಏನು ಅವರ ಮನಸ್ಸಿನಲ್ಲಿ ಏನಿತ್ತು ಅದು ಖಾಲಿ ಕೃಷ್ಣ ಕಥೆ. ಅಂದ್ರೆ ಕೃಷ್ಣ ಕಥೆ ಹೇಳ್ಬೇಕು, ಕೃಷ್ಣ ಬಗ್ಗೆ ಹೇಳ್ಬೇಕು, ಕೃಷ್ಣನ ಬಗ್ಗೆ ಹೇಳ್ಬೇಕು. ಆದ್ರೆ ನಮ್ಗೆಲ್ಲರಿಗೂ ಇರುತ್ತೆ ಅಂದ್ರೆ ಕೃಷ್ಣನ ಬಗ್ಗೆ ಹೇಳ್ಬೇಕಂತ, ಆದ್ರೆ ನಮ್ಮ ಒಳಗಡೆ ಎರಡು ಇರುತ್ತೆ. ಯಾವುದು? ಒಂದು ಗ್ರಾಮ್ಯ ಕಥೆ ಇರುತ್ತೆ, ಹಾಗೇನೆ ಸ್ವಕಥೆ ಸಹ ಇರುತ್ತೆ, ಹಾಗೇನೆ ಅದರಲ್ಲಿ ಕೃಷ್ಣ ಕಥೆ ಸಹ ಇರುತ್ತೆ. ಆದ್ರೆ ಅದರಲ್ಲಿ ಯಾವುದು ಜಾಸ್ತಿ ಇರುತ್ತೋ ನಾವು ಅದನ್ನೇನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಕರೆಕ್ಟ್ ಅಲ್ಲ?
ಹಾ ಪ್ರಭು. ಹೌದು ಪ್ರಭುಜಿ. ನಮ್ಗೆ ಯಾವ್ದು ಜಾಸ್ತಿ ಇರುತ್ತೆ ನಾವು ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡ್ತೇವೆ. ಈಗ ಕೃಷ್ಣ ಕಥೆ ಉಂಟು, ಗ್ರಾಮ್ಯ ಕಥೆ ಉಂಟು, ಹಾಗೇನೆ ಸ್ವಕಥೆ ಉಂಟು. ಒಬ್ಬರ ಮನಸ್ಸಲ್ಲಿ ಅಂದ್ರೆ ಖಾಲಿ ಕೃಷ್ಣನ ಬಗ್ಗೆನೇ ಚಿಂತನೆ ಉಂಟು ಅಂದ್ರೆ ಅವರು ಮಾತಾಡೋಕೆ ಯಾವ್ದು ಹೇಳ್ತಾರೆ, ಖಾಲಿ ಕೃಷ್ಣ ಕಥೆಯನ್ನೇ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಅವರು ಬೇರೆ ಯಾವುದಾದಂತ ಕಥೆಯನ್ನು ಹೇಳೋದಿಲ್ಲ. ಹಾಗೇನೆ ಅದರಲ್ಲಿ ಮಿಕ್ಸ್ ಆಗಿದ್ದಾಗ ನಾವೇನು ಯಾವುದರಲ್ಲಿ ಜಾಸ್ತಿ ಇರುತ್ತೆ, ಒಂದು ಸ್ವಕಥೆ ಜಾಸ್ತಿ ಇರಬಹುದು, ಹಾಗೇನೆ ಹೇಳ್ತಾರಲ್ಲ 3 ಗುಣಗಳು ಒಂದು ಜಾಸ್ತಿ ಇರೋದು. ಅದೇ ತರ ಇದು ಸಹ ಹಾಗೇನೆ. ಅಂದ್ರೆ ನಾವ್ ಯಾವಾಗ ಅಂದ್ರೆ ನಾವು ಕೃಷ್ಣನ ಬಗ್ಗೆ ಜಾಸ್ತಿ ಕೇಳಿದಾಗೇನು ನಾವು ಮತ್ತೆ ಕೃಷ್ಣನ ಬಗ್ಗೆನೇನು ಮಾತಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನಾವು ಬೆಂಕಿ ಹತ್ರ ಕುತ್ಕೊಂಡಾಗ ನಮ್ಮ ಬಾಡಿ ಏನಾಗುತ್ತೆ, ನಮ್ಮ ದೇಹ ಏನಾಗುತ್ತೆ, ಬಿಸಿ ಆಗುತ್ತೆ. ಅದೇ ರೀತಿ ನಾವು ಮತ್ತೆ ಕೋಲ್ಡ್ ಆದ ಜಾಗದಲ್ಲಿ ಅಲ್ಲಿ ಕುತ್ಕೊಳ್ತಾ ಇರ್ತೇವೆ. ಆಗ ನಮ್ಮ ದೇಹ ಏನಾಗುತ್ತೆ, ತಂಪಾದ ಜಾಗದಲ್ಲಿ ಕುತ್ಕೊಂಡಾದಾಗ ಏನಾಗುತ್ತೆ, ದೇಹ ತಣ್ಣಗಾಗುತ್ತೆ. ಹಾಗೇನೆ ನಾವ್ ಯಾವಾಗ ಕೃಷ್ಣ ಕಥೆ ಅಂದ್ರೆ ಕೃಷ್ಣನ ಭಕ್ತನಂದ್ರೆ ಕೃಷ್ಣ ಭಕ್ತತೆಯನ್ನು ಕೃಷ್ಣನ ಬುಕ್ ಅನ್ನು ನಾವು ಓದ್ತಾ ಇದ್ದಾಗ ನಾವ್ ಹೆಂಗೇನು ಕೃಷ್ಣ ಕಥೆಯ ಬಗ್ಗೆನು ಇನ್ನೂ ಜಾಸ್ತಿ ಇದಾಗ್ತಾ ಹೋಗುತ್ತೆ. ಹಾಗೇನೆ ಇಲ್ಲಿ ಸ್ವಲ್ಪ ಕೃಷ್ಣ ಕಥೆ ಮಾಡುದು, ಇಲ್ಲಿ ಸ್ವಲ್ಪ ಗ್ರಾಮ್ಯ ಕಥೆ ಮಾಡುದು, ಇಲ್ಲಿ ಸ್ವಲ್ಪ ಸ್ವಕಥೆ ಮಾಡಿದಾಗೇನು ಅದೆಲ್ಲ ಇದಾಗಿ ಹೋಗುತ್ತೆ, ಮಿಶ್ರ ಆಗಿ ಹೋಗುತ್ತೆ. ಹಾಗೇನೆ ನಾವು ಕೃಷ್ಣನ ಖಾಲಿ ಕಥೆಯನ್ನು ಅದಕ್ಕೇನೆ ಪ್ರಭುಪಾದ ಹೇಳ್ತಾರೆ, ಪ್ರತಿಯೊಬ್ಬರೇನು ಕೃಷ್ಣ ಬುಕ್ ಅನ್ನು ಪ್ರತಿಯೊಬ್ಬರೇನು ಓದ್ಬೇಕಂತ ಪ್ರಭುಪಾದ ಹೇಳಿದ್ದಾರೆ. ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರೇನು ಕೃಷ್ಣನ ಲೀಲೆಯನ್ನು ಓದ್ಬೇಕಂತ. ಹಾಗೇನೆ ಇಲ್ಲಿ ನಮ್ಗೆ ಇರ್ಬಹುದು ಸ್ವಕಥೆ ಗ್ರಾಮ್ಯ ಕಥೆ, ಕ್ರಮೇಣವಾಗಿ ಏನು ಖಾಲಿ ಅದನ್ನೇ ಕೇಳಿದಾಗೇನು ಅದು ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ನೋಡಿ, ಒಂದು ಜ್ಯೂಸ್ ಉಂಟು, ಒಂದು ಜ್ಯೂಸಿಗೆ ಸ್ವಲ್ಪ ನಾವು ಉಪ್ಪು ಹಾಕ್ತೇವೆ, ಸ್ವಲ್ಪ ಸಕ್ಕರೆ ಸಹ ಹಾಕ್ತೇವೆ, ಸ್ವಲ್ಪ ಹುಳಿ ಸಹ ಹಾಕ್ತೇವೆ. ಆದ್ರೆ ಯಾವ್ದು ಜಾಸ್ತಿ ಆಗುತ್ತೆ, ನಮ್ಗೆ ಯಾವ್ದು ಟೇಸ್ಟ್ ಬರುತ್ತೆ ಅದರಲ್ಲಿ? ಸಿಹಿ ಜಾಸ್ತಿ ಹಾಕಿದ್ರೆ ಸಿಹಿ ನಮಗೆ ರುಚಿ ಆಗುತ್ತೆ. ಉಪ್ಪು ಜಾಸ್ತಿ ಹಾಕಿದ್ರೆ ಉಪ್ಪಿನ ರುಚಿ ಜಾಸ್ತಿ ಆಗುತ್ತೆ. ಹುಳಿ ಜಾಸ್ತಿ ಹಾಕಿದ್ರೆ ಹುಳಿ ಜಾಸ್ತಿ ಆಗುತ್ತೆ. ಈಗ ಹೇಳ್ತಾರಲ್ಲ ಕೆಲವರು ಅವ್ರು ಹುಳಿ ಉಣ್ತಾರೆ ಬಂದು ಅಂತ. ಹಾಗೇನೆ ನಾವು ಹುಳಿ ಉಂಡಿದಾಗ ನಮ್ಗೇನು ಹುಳಿಯ ಇದು ಜಾಸ್ತಿ ಆಗುತ್ತೆ. ನಾವ್ ಹೇಳ್ತಾರೆ ಸಂಸಾರದಲ್ಲಿ ಹುಳಿ ಉಣ್ತಾರೆ, ಅದರಲ್ಲಿ ಹುಳಿ ಉಣ್ತಾರೆ. ಹಾಗೇನೆ ನಾವು ಸಕ್ಕರೆ ಹಾಕ್ಬೇಕು. ಸಕ್ಕರೆ ಹಾಕುವುದಂದ್ರೆ ಏನು, ನಿತ್ಯಂ ಭಾಗವತ ಸೇವೆಯ ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ. ನಮ್ಮ ಪ್ರಾಯ ನಷ್ಟ ಆಗ್ತಾ ಉಂಟು. ನಾವೇನು ನಿತ್ಯವಾಗಿ ಏನು ಭಗವಂತನ ಹಾಕಿದಾಗ ಏನು ಖಾಲಿ ಸಕ್ಕರೆನೆ ಹಾಕಿ ಜ್ಯೂಸಿಗೆ ಹಾಗೆ ಖಾಲಿ ಸಕ್ಕರೆ ಟೇಸ್ಟ್ ಬರುತ್ತೆ. ನಾವೀಗ 3 ಮಿಕ್ಸ್ ಮಾಡ್ತಿದ್ದೇವೆ, ಹಾಗೆ ನಮ್ಗೆ 3 ಟೇಸ್ಟ್ ಬರುತ್ತೆ. ಆದ್ರೆ ನಮ್ಗೇನು ಆ ಸಿಹಿಯಾದ ಅಂದ್ರೆ ಇನ್ನು ರುಚಿ ಆಗ್ಬೇಕು ಕೇಳಲಿಕ್ಕೆ, ಹಾಗೆ ನಾವೇನು ಖಾಲಿ ಆ ಕೃಷ್ಣನ ಬಗ್ಗೆನೇನು ನಾವು ಮಾತಾಡ್ತಾ ಇರ್ಬೇಕು. ಕೃಷ್ಣನ ಬಗ್ಗೆ ಹೀಗೆ ಬೆಂಕಿ ಹತ್ರ ಎಷ್ಟು ಜಾಸ್ತಿ ಕೂತ್ಕೊಳ್ತೇವೆ ಹಾಗೇನೆ ನಮ್ಮ ದೇಹ ಜಾಸ್ತಿ ಬಿಸಿ ಆಗುತ್ತೆ. ಅದೇ ಪ್ರಕಾರವಾಗಿ ನಾವು ಭಗವಂತನ ಬಗ್ಗೆ ಕೃಷ್ಣನ ಬಗ್ಗೆ ಕೇಳಿದಾಗ ನಮ್ಮೇನು ಅದರ ಏನು ಕೃಷ್ಣನ ಇದರಲ್ಲೇನು ಚಿಂತನೆಯಲ್ಲಿ ನಾವು ತೊಡಗ್ತೇವೆ. ನಾವೀಗ ನೋಡ್ಬೋದು, ಅಂದ್ರೆ ಈಗ ಬಿಸ್ನೆಸ್ ಮಾಡುವವರು ಇರ್ತಾರೆ, ನಾವು ನೋಡ್ಬೋದು. ಅಂದ್ರೆ ಮಾರ್ಕೆಟಿಂಗ್ ಮಾಡುವವರು, ಅವರು ಆ ವಸ್ತುವನ್ನು ತಗೊಂಡು ಎಷ್ಟು ಮಾತಾಡ್ತಾರೆ. ನಮ್ಗೇನಾಗುತ್ತೆ, ಆ ವಸ್ತುವನ್ನು ಖರೀದಿ ಮಾಡ್ಬೇಕಂತ ಆಗೋದಿಲ್ವಾ? ನಮ್ಗೆ ಆಗೋದಿಲ್ವಾ ಆ ತರ? ಹರೇ ಕೃಷ್ಣ. ಆಗುತ್ತೆ ಪ್ರಭುಜಿ, ಆಗುತ್ತೆ. ನಮ್ಗೆ ಅದು ಈಗ ನೋಡಿ, ಯಾವ್ದಾದ್ರು ಒಬ್ಬರ ಹತ್ರ ವಸ್ತು ಅಂತ ಅನ್ಕೊಳ್ಳಿ, ಅಂಗಡಿಗೆ ಹೋದ್ರೆ ಅವರು ಅದರ ಬಗ್ಗೆನೇ ಮಾತಾಡ್ತಾರೆ, ಖಾಲಿ ಅದರ ಬಗ್ಗೆನೇ ಮಾತಾಡ್ತಾರೆ. ಯಾಕಂದ್ರೆ ಅವರ ದಿನಗಳ ಚಟುವಟಿಕೆ ಏನು, ನಿರಂತರ ಚಟುವಟಿಕೆ ಏನು ಅವರದ್ದು? ವ್ಯಾಪಾರ ಮಾಡೋದೇ ಆಗುತ್ತೆ. ಆ ವಸ್ತುವಿನ ಬಗ್ಗೆನೇ ಇರುದು. ಯಾಕಂದ್ರೆ ಆ ವಸ್ತು ಅವರಿಗೆ ಇದು ಮಾಡ್ಬೇಕು, ಅದಕ್ಕೆ ಆ ವಸ್ತುವಿನ ಬಗ್ಗೆನೇ ಅವ್ರು ಯಾವಾಗ್ಲೂ ಚಿಂತನೆ ಮಾಡಿದ್ರೆ ಅವರಿಗೆ ಮಾತಿಗೆ ಆ ವಸ್ತುವಿನ ಬಗ್ಗೆನೇನು ಚಿಂತನೆ ಇರುತ್ತೆ. ಅದೇ ರೀತಿ ನಾವು ಯಾವಾಗ ಭಗವಂತನ ಚಿಂತನೆ ಮಾಡ್ತೇವೆ ನಮ್ಗೆ ಸಹ ಅದೇ ಚಿಂತನೆ ಬರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು ಹೇಳಿದ್ದೆ, ಈಗ ಹೆಂಗಸರು ಏನಾದ್ರು ಒಡವೆ ಏನಾದ್ರು ತುಂಬಾ ಎಲ್ಲರಾಗಿರ್ಬೋದು, ಒಡೆಯದ್ದು ಏನಾದ್ರು ಕಳೆದೋದ್ರೆ ಅವರು ಮಕ್ಕಳಿಗೆ ಏನು ಊಟ ಮಾಡುವಾಗ್ಲೂ ಅಂದ್ರೆ ಅವರು ಅಡಿಗೆ ಮಾಡುವಾಗ್ಲೂ ಅವ್ರು ಏನ್ ಚಿಂತನೆ ಮಾಡ್ತಾರೆ, ಖಾಲಿ ಕೀಯ ಚಿಂತನೆ ಮಾಡ್ತಾರೆ. ಅವರು ಮಕ್ಕಳಿಗೆ ಡ್ರೆಸ್ ಹಾಕುವಾಗ್ಲೂ ಅವ್ರು ಏನ್ ಚಿಂತನೆ ಮಾಡ್ತಾರೆ, ಕೀಯ ಚಿಂತನೆಯನ್ನು ಮಾಡ್ತಾರೆ. ಅಂದ್ರೆ ಆ ಕೀ ಎಲ್ಲಿ ಕಲ್ದೋಯ್ತು ಅಂತ. ರಾತ್ರಿ ಇಡೀ ಅವ್ರಿಗೆ ಏನು ಚಿಂತನೆ ಇರುತ್ತೆ,
ನಾವು ಒಂದು ಲಾಕರ್ ಅಲ್ಲಿ ಒಂದು ಹಣ ತುಂಬಾ ಇಟ್ಟಿದ್ರೆ ಆ ಲಾಕರ್ ಕೀ ಕಳ್ದೋದ್ರೆ ನಮ್ಗೆ ಯಾವಾಗ್ಲೂ ಯಾವ್ದರ ಚಿಂತೆ ಇರ್ಬೋದು ಕೆಲಸ ಮಾಡ್ತಾ ಇದ್ರು ಸಹ. ಲಾಕರಿನ ಚಿಂತೆ ಕೀ ಇದ್ದೇ ಚಿಂತೆ ಇರುತ್ತೆ, ಆದ್ರೆ ನಾವು ಕೆಲಸ ಬಿಡ್ತೇವಾ? ಇಲ್ಲ. ಅದೇ ರೀತಿ ನಮ್ಗೆ ಕೃಷ್ಣನ ಚಿಂತನೆ ಸಹ ಮಾಡಿ ಕೆಲಸ ಮಾಡ್ಬೋದಲ್ಲ, ಆಗುದಿಲ್ವ ಮಾಡ್ಲಿಕ್ಕೆ? ಆಗುತ್ತೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಕೃಷ್ಣ ಕಥೆಯನ್ನು ಕೇಳ್ಬೇಕು, ಆಗ ಮಾತ್ರ ಅದು ಚಿಂತನೆಯಲ್ಲಿ ಇರುತ್ತೆ. ಈಗ ನೋಡಿ, ನಮ್ಗೆ ಯಾರಾದ್ರೂ ಬೈತಾರ ಅಂತ ಅನ್ಕೊಳ್ಳಿ, ಬೈದಾಗ ಅದು ನಮ್ಮ ಮನಸ್ಸಲ್ಲಿ ಇರುತ್ತೆ. ನಾವು ಏನಾದ್ರೂ ಕೆಲಸ ಮಾಡಿದಾಗ ನಾವೇನ್ ಹೇಳ್ತೇವೆ, ಅವನನ್ನು ನೋಡ್ಕೊಳ್ತಾನೆ, ನನ್ಗೆ ಹಾಗೆ ಹೇಳಿದ, ಅದು ನಮ್ಗೆ ಹೋಗುದಿಲ್ಲ, ಮನಸ್ಸಲ್ಲಿ ಏನು ಒಳಗಿಂದ ಇದ್ದೇ ಇರುತ್ತೆ. ಆದ್ರೆ ನಾವು ಏನು ಕೆಲಸ ಮಾಡೋದು ಬಿಡ್ತೇವಾ? ಈಗ ಹೇಳ್ತಾರೆ ಮನೆಯಲ್ಲಿ, ಅಂದ್ರೆ ಕೋಪ ಬಂದ್ರೆ ಕಿಚನ್ ಅಲ್ಲಿ ತುಂಬಾ ಸೌಂಡ್ ಆಗುತ್ತೆ, ಅವ್ರು ಕೆಲಸ ಮಾಡ್ತಾ ಇರ್ತಾರೆ, ಯಾವ ತರ ಅವರ ಮೇಲೆ ಏನು ಕೋಪದಲ್ಲಿ ಕೆಲಸ ಮಾಡ್ತಾರೆ, ಕೆಲಸ ಮಾಡೋದನ್ನು ಬಿಡ್ತಾರಾ? ಇಲ್ಲ. ಚಿಂತನೆ ಮಾಡ್ತಾರೆ. ಅದನ್ನೇ ಹೇಳುದು. ಕೆಲವರು ಹೇಳ್ತಾರೆ, ಅಂದ್ರೆ ನನ್ಗೆ ಸಮಯ ಇಲ್ಲ, ನಾನು ಯಾವಾಗ ಮಾಡುದು? ಇಲ್ಲ, ನಾವು ಕೆಲಸ ಮಾಡ್ತೇವೆ. ಹೇಗೆ ನೋಡಿ, ನಮ್ಗೆ ಒಂದು ದೊಡ್ಡ ಕೀ ಕಳೆದೋದ್ರೆ, ತುಂಬಾ ಏನು ಬೆಲೆ ಬಾಳುವ ವಸ್ತು ಇದ್ದು, ನಾವು ಅದರ ಬಗ್ಗೆನೇ ಚಿಂತನೆ ಮಾಡ್ತೇವೆ, ಎಲ್ಲ ಕೆಲಸ ಕಾರ್ಯ ಮಾಡ್ತೇವೆ. ಅದೇ ಕೃಷ್ಣ ಸಹ ಹೇಳಿದ್ದು ಯಾರಿಗೆ? ಅರ್ಜುನನಿಗೆ. ನೀನು ಯಾವ ತರ ಯುದ್ಧ ಮಾಡ್ಬೇಕಂದ್ರೆ ಮಾಂ ಅನುಸ್ಮರಣ ಯುದ್ಧ ನೀನು ಯುದ್ಧ ಮಾಡ್ಬೇಕು, ಅದೇ ಸಮಯದಲ್ಲೇನು ನನ್ನ ಸ್ಮರಣೆಯನ್ನು ಸಹ ಮಾಡ್ಬೇಕು ಅಂತ. ಅದೇ ರೀತಿ ನಾವು ಸಹ ನಮ್ಗೆ ಅಂದ್ರೆ ಈಗ ಹೇಳ್ತೇವೆ, ಅಂದ್ರೆ ಕೃಷ್ಣನ ಬಗ್ಗೆ ಯಾವ ಕೇಳುದು ಅಂದ್ರೆ ನಾವು ಕೇಳ್ತೇವೆ, ಅದನ್ನೇ ನಾವೇನು ಚಿಂತನೆಯನ್ನು ಮಾಡ್ಬೇಕು. ಈಗ ಪರೀಕ್ಷಿತ್ ಮಹಾರಾಜರಿಗೆ ಅವರಿಗೆ ಸಾಯ್ಲಿಕ್ಕೆ ಎಷ್ಟು ದಿವಸ ಇದ್ದದ್ದು? 7 ದಿವಸ. ನಮ್ಗೆ ಎಷ್ಟು ದಿವಸ ಗೊತ್ತಿಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಆದಿತ್ಯವಾರ, ಈ ವಾರದಲ್ಲಿ ನಡುವಲ್ಲಿ ಸಾಯ್ಲೇಬೇಕಲ್ಲ ನಾವು, ಯಾವ್ದಾದ್ರು ಒಂದು ದಿವಸದಲ್ಲಿ. ಇದು ಪ್ರಭುಪಾದರು ಬಂದಿದ್ರು ಶಿಷ್ಯರು, ಅವರು ಹೇಳಿದ್ರು, ಅಂದ್ರೆ ನಾವು ಸಹ ಪರೀಕ್ಷಿತ್ ಮಹಾರಾಜ ಇರ್ತಾರೆ, ಆದ್ರೆ ನಾವು ಏನೋ ತಿಳ್ಕೊಳ್ತೇವೆ. ಅಂದ್ರೆ ಒಂದ ವ್ಯಕ್ತಿ ಸೋಮವಾರ ಸಾಯ್ಬೇಕು, ಇಲ್ಲಾಂದ್ರೆ ಮಂಗಳವಾರ ಸಾಯ್ಬೇಕು, ಇಲ್ಲಾಂದ್ರೆ ಬುಧವಾರ ಸಾಯ್ಬೇಕು, ಗುರುವಾರ ಸಾಯ್ಬೇಕು, ಶುಕ್ರವಾರ ಸಾಯ್ಬೇಕು, ಇಲ್ಲಾಂದ್ರೆ ಶನಿವಾರ ಸಾಯ್ಬೇಕು, ಆದಿತ್ಯವಾರ ಸಾಯ್, ಈ ವಾರದ ನಡುವಲ್ಲಿ ಯಾವತ್ತಾದ್ರೂ ಒಂದು ದಿವಸ ಸಾಯ್ಲೇಬೇಕು, ಹೌದಾ ಅಲ್ವಾ? ಆದ್ರೆ ಪರೀಕ್ಷಿತ್ ಮಹಾರಾಜರು ಯಾವ ತರ ಕೇಳಿದ್ರು ಭಗವಂತನದ್ದು, ಅವರು ಅಷ್ಟು ಇದರಲ್ಲಿ ಅಂದ್ರೆ ಟೈಮ್ ಇಲ್ಲ ಅಂತ. ಆದ್ರೆ ನಾವ್ ಏನ್ ಮಾಡ್ತಿದ್ದೇವೆ, ನಾವ್ ಅನ್ಕೊಳ್ತೇವೆ ಇವತ್ತಲ್ಲ ನಾಳೆ ಕೇಳ್ಬೋದು, ನಾಳೆದ್ದು ಕೇಳ್ಬೋದು ಅಂತ. ಆದ್ರೆ ನಮ್ಗೆ ಯಾವ ವ್ಯಕ್ತಿ ಸಹ ಯಾವ ಸಮಯದಲ್ಲಿ ಬೇಕಾದ್ರೂ ಹೋಗ್ಬೋದು. ಆ ಭಗವಂತನ ಬಗ್ಗೆ ಏನು ಕೇಳುದು ತುಂಬಾ ಏನು ಮುಖ್ಯವಾದಂತ ವಿಷಯ. ಅಂದ್ರೆ ಬೆಳಿಗ್ಗೆ ನಾವು ಸಮಯ ಕೊಟ್ಟು ಅಟ್ಲೀಸ್ಟ್ ನಾವು ಭಗವಂತನ ಬಗ್ಗೆ ಕೇಳ್ಬೇಕು. ಯಾವಾಗ ಬೆಳಿಗ್ಗೆ ಕೇಳ್ತೇವೆ ಆ ದಿನ ಪೂರ್ತಿ ನಮ್ಗೇನು ಅದು ತುಂಬಾ ಒಳ್ಳೇದಾಗುತ್ತೆ, ನಮ್ಗೆ ಭಗವಂತನ ಚಿಂತನೆಯನ್ನು ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ, ಇಲ್ಲಾಂದ್ರೆ ಸಾಧ್ಯ ಆಗುತ್ತಿಲ್ಲ. ಇಲ್ಲಾಂದ್ರೆ ಏನು, ನಮ್ಗೆ ನಾವು ಹೊರಗಡೆ ಹೋದಾಗ ನಮ್ಗೆ ಏನು ಕೇಳಲಿಕ್ಕೆ ಸಿಗುತ್ತೆ? ಖಾಲಿ ಗ್ರಾಮಕತೆ ಮತ್ತು ಸ್ವಾಕತೆ ಸಿಗುತ್ತೆ. ಹೇಳ್ತಾರೆ ಅಂದ್ರೆ ನಾನು ಹೇಳಿದಲ್ಲ, ಕಪ್ಪೆ ತರ, ಕಪ್ಪೆಯನ್ನು ಮತ್ತೆ ವಟ 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 ಅಂತ ಮಾಡಿರ್ತೇವೆ, ಹಾವು ಬಂದು ಅದನ್ನು ತಗೊಂಡು. ಅದೇ ತರ ನಾವು ಇರುವಷ್ಟು ದಿವಸ ಏನ್ ಮಾಡ್ತೇವೆ, ಖಾಲಿ ನಮ್ಮ ಸ್ವಾಕತೆ ಮಾಡಿ ಹಾಗೇನೆ ಗ್ರಾಮಕತೆ ಮಾಡ್ತಾ ಇರ್ತೇವೆ. ಮೃತ್ಯು ಬಂದು ಏನು ತಗೊಂಡು ಹೋಗುತ್ತೆ. ಮೃತ್ಯು ಸರ್ವ ಅರಶ್ಯ, ಅಂದ್ರೆ ಮೃತ್ಯು ಅನ್ನೋದು ತುಂಬಾ ಸುಂದರ ಅಂತೆ. ಮೃತ್ಯು ಅಷ್ಟು ಸುಂದರ ಯಾವುದು ಇಲ್ಲ ಅಂತ ಹೇಳ್ತಾರೆ. ಯಾಕೆ ಮೃತ್ಯು ತುಂಬಾ ಸುಂದರ? ಮುಕ್ತಿಗೋಸ್ಕರ ಪ್ರಭುಜಿ. ಮೃತ್ಯು ಏನ್ ಮಾಡುತ್ತೆ, ನಮ್ಮ ಎಲ್ಲದನ್ನೇನು ತೆಗೆದುಕೊಂಡು ಹೋಗ್ತೇವೆ, ಆದ್ರೆ ಒಂದನ್ನು ತೆಗೆದುಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾವುದನ್ನು? ಆತ್ಮ. ಯಾವುದನ್ನು ತಗೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತೆ? ನಾವು ಮಾಡಿದಂತ ಭಕ್ತಿ. ಹಾಗೇನೆ ಕೃಷ್ಣ ಕಥೆ ಮಾಡಿದ್ರೆ ಸಾಧ್ಯ ಇಲ್ಲ. ನಾವು ಗ್ರಾಮ್ಯ ಕಥೆ ಮಾಡಿ ಸ್ವಕಥೆ ಮಾಡಿದ್ರು ಏನು ಯಾವುದು ಪ್ರಯೋಜನ ಇಲ್ಲ. ಯಾಕಂದ್ರೆ ಮೃತ್ಯು ಟೈಮ್ದಲ್ಲಿ ಎಲ್ಲ ಏನು ಯೂಸ್ ಆಗುತ್ತೆ. ಯಮರಾಜರು ಕೇಳ್ತಾರೆ, ನೀವು ಜೀವನ ಇಡೀ ಏನು ಮಾಡಿದ್ರಿ ಅಂತ. ಆಗ ನಾವ್ ಹೇಳ್ಲಿಕ್ಕಾಗುತ್ತಾ, ನಾನು ಇಷ್ಟು ಆಸ್ತಿ ಮಾಡಿದ್ದೆ, ಹಾಗೇನೆ ನಾನು ಇಷ್ಟು ಗ್ರಾಮ್ಯ ಕಥೆ ಮಾಡಿದ್ದೆ, ನಾನು ಇಷ್ಟು ಸ್ವಕಥೆ ಮಾಡಿದ್ದೆ ಅಂತ. ಇಲ್ಲಿ ವಿದುರನೇ ಭಗವಂತನ ಬಗ್ಗೆನು, ಯಮರಾಜನೇನು ಭಗವಂತನ ಬಗ್ಗೆ ಕೇಳ್ತಿದ್ದಾರೆ ಮೈತ್ರಿ ಅನ್ನೋದು. ಅಂದ್ರೆ ಇನ್ನೇ ಇಲ್ಲಿ ನನಗೆ ಕೇಳಲಿಕ್ಕೆ ಇಷ್ಟ ಆಗುತ್ತೆ ಅಂತ. ಅಲ್ಲಿ ಯಮರಾಜ ನಮ್ಮನ್ನು ಏನ್ ಮಾಡ್ಬಹುದು? ಯಮರಾಜ ಹೇಳ್ಬಹುದು, ನಿಮ್ಮನ್ನು ಕಲಿಸಿದ್ದು ಏನು ಸ್ವಕಥೆ ಮಾಡ್ಲಿಕ್ಕಲ್ಲ, ಹಾಗೇನೆ ಗ್ರಾಮ ಕಥೆ ಮಾಡ್ಲಿಕ್ಕಲ್ಲ, ನಿಮ್ಮನ್ನು ಕಲಿಸಿದ್ದು ಯಾಕೆನೆ, ಎಲ್ಲಿಗೆ, ಯಾಕೆ ನಮ್ಗೆ ದೇಹ ಸಿಕ್ಕಿದ್ದು ಏನ್ ಮಾಡ್ಲಿಕ್ಕೆ? ಭಕ್ತಿ ಮಾಡ್ಲಿಕ್ಕೆ ಸಿಕ್ಕಿದೆ. ಹಾಗೇನೆ ನಾವು ಕೃಷ್ಣ ಕಥೆಯನ್ನು ಮಾಡ್ಬೇಕು, ಹಾಗೇನೆ ಭಗವಂತನ ಬಗ್ಗೆ ಚರ್ಚೆಯನ್ನು ಮಾಡ್ಬೇಕು. ಇದು ಹೇಗೆಂದ್ರೆ ಸಂಘದಿಂದ ಬರುತ್ತೆ. ಸಂಘದಿಂದ ಏನು
ರಂಗ ಬರುತ್ತೆ ಅಂತ ಹೇಳ್ತಾರೆ. ಹಾಗೇನೆ ನಾವು ಪ್ರಭುಪಾದ ಹೇಳ್ತಾರೆ 2 ರೀತಿಯದ್ದು, ಒಂದು ಏನು ಬಾತುಕೋಳಿಯನ್ನು ಹೇಳ್ತಾರೆ, ಹಾಗೇನೆ ಇನ್ನೊಂದು ಕಾಗೆ ಸಂಘ ಮಾಡಿ ಅದೇನು ಬೇಡದ ಸ್ಥಳದಲ್ಲಿನು ಇರುತ್ತೆ. ಹಾಗೆ ನಾವು ಹಂಸದ ತರ ಇರ್ಬೇಕು ಅಂತ ಹೇಳ್ತಾರೆ. ಹಂಸ ಯಾವಾಗ್ಲೂ ಶುಚಿಯಾದ ಜಾಗದಲ್ಲಿ ನೀರಿನಲ್ಲಿ ಇರುತ್ತೆ. ಅದೇ ತರ ನಾವು ಅಂತ ಭಕ್ತರ ಸಂಘವನ್ನು ಮಾಡ್ಬೇಕು. ಆಗ ನಮ್ಗೇನು ಅದೇ ರೀತಿಯ ಇದು ಆಗುತ್ತೆ. ನಾವು ನೋಡಿ ಭಕ್ತರ ಸಂಘ ಬಿಟ್ಟು ಸ್ವಲ್ಪ ದಿವಸ ಬೇರೆಯವರ ಸಂಘ ಮಾಡುವಾಗ ನಮ್ಗೆ ಅದರ ಪ್ರಭಾವ ಬೀರುತ್ತೆ. ಯಾಕೆಂದ್ರೆ ನಮ್ಗೆ ಬೇಡ ಆದ್ರೂ ಅವರು ಅದರ ಬಗ್ಗೆನು ಮಾತಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನಿಮ್ಗೆ ಗೊತ್ತಾ, ಅಲ್ಲಿ ಹಾಗಾಯ್ತು, ಅವಳ ಮಗಳು ಇವಳ ಜೊತೆ ಓಡಿ ಹೋದ್ರು, ಆ ಆಚೆ ಮನೆಯಲ್ಲಿ ಹಾಗೆ ಆಯ್ತು, ನಿಮ್ಗೆ ಗೊತ್ತಾ ನಾನು ಏನ್ ಮಾಡಿದೆ, ಈಗೆಲ್ಲ ಪ್ರಾರಂಭ ಮಾಡ್ತಾರೆ. ಹಾಗೆ ನಮ್ಗೆ ಅದೇನಂದ್ರೆ ಈ ಗ್ರಾಮ್ಯ ಕಥೆ ಮತ್ತು ಸ್ವಕಥೆ ಹೇಗೆ ಅಂದ್ರೆ ಸ್ವೀಟ್ ಪಾಯ್ಸನ್ ಇದ್ದಾಗೆ, ಸಿಹಿಯಾದ ವಿಷ ಹೇಳ್ತಾರಲ್ಲ, ಅದು ನಮ್ಗೆ ಗೊತ್ತಾಗಲ್ಲ, ಕ್ರಮೇಣವಾಗಿಯೇನು ಅದು ನಮ್ಮ ಚಿತ್ತವನ್ನೇನು ಹಾಳು ಮಾಡುತ್ತೆ. ಆದ್ರೆ ನಾವು ಅಂತ ಇದರಿಂದ ದೂರ ಇರ್ಬೇಕು. ಹೇಳ್ತಾರೆ ಸಾಧು ಸಂಘ ಸರ್ವಸಿದ್ಧಿ ಹೋಯ್, ಲವ ಮಾತ್ರ ಸಾಧು ಸಂಘದಿಂದ. ಭಕ್ತರ ಸಂಘ ಮಾಡುವುದರಿಂದ ನಮ್ಗೆಲ್ಲ ಸಿದ್ಧಿ ಸಿಗುತ್ತೆ. ಹಾಗೇನೆ ಅಭಕ್ತರ ಸಂಘ ಮಾಡುವುದರಿಂದ ನಮ್ಗೆ ಬಂದ ಎಲ್ಲ ಸಿದ್ಧಿ ಸಹ ಏನು ಹೋಗುತ್ತೆ. ಅವರು ಅವರ ಇದರಿಂದ ನಾವು ಅವರ ಸಂಘದಿಂದ ಸೇರಿದಾಗೇನು ಎಲ್ಲ ಏನು ನಾವು ಅದರಿಂದ ಕೆಳಗೆ ಬೀಳ್ತಾ ಹೋಗ್ತೇವೆ. ಅದಕ್ಕೆ ಹೇಳ್ತಾರಲ್ಲ, ಚೈತನ್ಯ ಮಹಾಪ್ರಭು ಹೇಳ್ತಾರೆ, ಮಾಯವಾದಿ ಬಾಯಿ ಸುಳ್ಳಿ ಓಯ್ ಸರ್ವನಾಶ್. ಅಂದ್ರೆ ಯಾರು ಮಾಯವಾದಿ ಅಂದ್ರೆ ಈ ಭಗವಂತನ ಭಕ್ತಿ ಯಾರು ಮಾಡುದಿಲ್ಲ ಅವರೆಲ್ಲ ಮಾಯವಾದಿ. ಅವ್ರು ಏನ್ ಮಾಡ್ತಾರೆ, ಅವರೆಲ್ಲ ಮಾತುಕತೆ ನಾವು ಕೇಳಿದಾಗ ಏನಾಗ್ತೇವೆ, ನಾವು ಸರ್ವನಾಶ ಆಗಿ ಹೋಗ್ತೇವೆ. ಅದಕ್ಕೋಸ್ಕರ ನಾವು ಯಾವಾಗ್ಲೂ ಆದಷ್ಟು, ಈಗ ನೋಡಿ ನಾವು ಯಾವಾಗ್ಲೂ ದಿನನಿತ್ಯ ನಾವು ಭಗವಂತನ ಬಗ್ಗೆ ಎಷ್ಟು ಕೇಳ್ತೇವೆ, ಎಷ್ಟು ಮಾತಾಡ್ತೇವೆ, ಎಲ್ಲ ಏನು ನಮ್ಮ ಅಕೌಂಟ್ ಅಲ್ಲಿ ಉಂಟು. ಪ್ರಭುಪಾದ ಹೇಳ್ತಾರೆ ಲೆಕ್ಚರ್ ಅಲ್ಲಿ 2 ಅಕೌಂಟ್ ಬರೆಯೋರು ಇದ್ದಾರೆ. ಒಂದು ಅಭಕ್ತರದ ಅಕೌಂಟ್ ಏನು ಯಮರಾಜ ಎಲ್ಲ ಬರೆಯುತ್ತಾರೆ, ಆದ್ರೆ ಭಕ್ತರದು ಕೃಷ್ಣ ಎಲ್ಲ ನೋಡ್ತಾರೆ, ಅಂದ್ರೆ ನೋಟ್ ಮಾಡ್ತಾರೆ. ಕೃಷ್ಣ ಏನ್ ಮಾಡ್ತಾರೆ, ಅವರನ್ನು ಭಗವಂತನ ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಹಾಗೇನೆ ಎಷ್ಟು ಸ್ವಾಕತೆ ಮಾಡಿದ್ರು ಅದೆಲ್ಲ ವ್ಯರ್ಥ. ಈಗ ನೋಡಿ ಕೆಲವರು ಇದ್ದಾರೆ, ತುಂಬಾ ಜನ ಇದ್ದಾರೆ, ಅಂದ್ರೆ ದೇವರ ಹೆಸರಲ್ಲಿ ಬೇರೆ ಬೇರೆ ರೀತಿಯಾದಂತ ಏನು ಇದನ್ನು ಮಾಡೋರು, ಹಾಗೆ ಯಾವುದೇ ಆದಂತ ಏನು ಪ್ರಯೋಜನ ಸಿಗುವುದಿಲ್ಲ. ಅಂದ್ರೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರು ಹೇಗೆ ಮಾಡ್ತಾರೆ ಹಾಗೆ ಅವರು ಏನು ಅದನ್ನು ಅನುಭವಿಸ್ತಾರೆ ಅಂತ. ಒಂದು ಕತೆ ಉಂಟು. ಅಂದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಒಬ್ಬ ಯಾರು ಸ್ವಾಮೀಜಿ ಅಂದ್ರೆ ಸಂತ ಪುರುಷ, ಅವ್ರು ಏನ್ ಮಾಡ್ತಾರೆ ಅಂದ್ರೆ ದಿವಾಸಲೇನು ಅವರು ಭಗವಂತನೇನು ಪೂಜೆ ಇದೆಲ್ಲ ಮಾಡ್ತಾ ಇದ್ರು, ಅಂದ್ರೆ ತೋರಿಸ್ಕೋಸ್ಕರ ಜನರಿಗೆ. ಹಾಗೇನೆ ಇನ್ನೊಬ್ರು ಸ್ತ್ರೀ ಇದ್ಲಂತೆ, ಅವಳು ಏನ್ ಮಾಡ್ತಿದ್ರು, ಆ ಸ್ವಾಮೀಜಿಯನ್ನೇ ನೋಡಿ ಅವರೇನು ಹಾಗೇನೆ ಅವರ ತರನೇ ಮಾಡ್ತಾ ಇದ್ರಂತೆ. ಅದು ಪುರಾಣದಲ್ಲಿ ಬರುತ್ತೆ, ಅವರು ನನ್ಗೆ ಹೆಸರು ಮರೆತೋಯ್ತು, ಅದೇ ತರ ಮಾಡ್ತಾ ಇದ್ದಂತೆ. ಆದ್ರೆ ಸತ್ತ ನಂತರ ಆ ಸ್ವಾಮೀಜಿ ದೇಹ ಎಲ್ಲಿಗೋಯ್ತಂತೆ, ನರಕಗೋಯ್ತಂತೆ. ಆ ಸ್ತ್ರೀಯ ದೇಹ ಎಲ್ಲಿಗೋಯ್ತಂತೆ, ಭಗವಂತನ ಧಾಮಕ್ಕೋಯ್ತಂತೆ. ಆಗ ಅಲ್ಲಿ ಸ್ವಾಮೀಜಿ ಕೇಳ್ತಾರಂತೆ ಅವರ ಹತ್ರ, ಯಮರಾಜರ, ಅಂದ್ರೆ ನಾನು ಇಷ್ಟು ಒಳ್ಳೆ ಪುಣ್ಯಕಾರಿ ಎಲ್ಲ ಮಾಡಿದ್ದೆ, ಆದ್ರೆ ನಾನು ಯಾಕೆ ನರಕಕ್ಕೆ ಹೋದೆ, ಅವಳು ಯಾಕೆ ಸ್ವರ್ಗಕ್ಕೆ ಹೋದ್ಲಂತ. ಅದಕ್ಕೆ ಅವ್ರು ಹೇಳ್ತಾರಂತೆ, ನಿನಗೆ ಯಾವಾಗ್ಲೂ ಏನಿತ್ತಂದ್ರೆ ನಿನ್ನ ಪೂಜೆ ಮಾಡ್ಬೇಕು, ನಿನ್ನನ್ನು ಜನರು ಹೊಗಳ್ಬೇಕಂತ ಇತ್ತಲ್ಲ, ನೀನು ಕೆಳಗೆ ನೋಡು. ಆಗ ತೋರಿಸ್ತಾರಂತೆ, ಭೂಮಿಯಲ್ಲಿ ಏನ್ ಮಾಡಿರ್ತಾರೆ, ಅವರಿಗೆ ದೊಡ್ಡ ಸಮಾಧಿ ಮಾಡಿರ್ತಾರಂತೆ, ಎಲ್ಲರೂ ಹೂ ಆಗ್ತಾ ಇರ್ತಂತೆ. ಆದ್ರೆ ಆ ಸ್ತ್ರೀಯದ್ದೇನು ಮಾಡಿರ್ತಾರೆ ಅಂದ್ರೆ, ಆ ಸ್ತ್ರೀಯ ದೇಹವನ್ನು ನಾಯಿ ಹದ್ದು ಎಲ್ಲ ತಿಂತ ಇತ್ತಂತೆ. ಯಾಕೆಂದ್ರೆ ಅವನು ಏನಾದ್ರೂ ಪುಣ್ಯ ಮಾಡಿರ್ತಾನಲ್ಲ, ಮಾಡಿರ್ದಕ್ಕೆ ಭಗವಂತ ಸಹ ಅಲ್ಲೇನು ಕೊಟ್ಟಿರ್ತಾರೆ. ಆದ್ರೆ ಆ ಸ್ತ್ರೀ ಮನಸ್ಸಿಂದ ಏನ್ ಮಾಡ್ತಾ ಇದ್ಲು, ಹೊರಗಿಂದ ಹೇಗಿರ್ಬೋದು, ಆದ್ರೆ ಮನಸ್ಸಿಂದ ಯಾವ ಚಿಂತನೆಯನ್ನು ಮಾಡ್ತಾ ಇದ್ರು ಸ್ತ್ರೀ, ಭಗವಂತನ ಚಿಂತನೆ. ಭಗವಂತನ ಚಿತ್ತ ಅಂದ್ರೆ ಚಿತ್ತದಿಂದ ನಾವು ಚಿಂತನೆ ಮಾಡ್ತಾ, ಅಂದ್ರೆ ಭಗವಂತನ ಚಿಂತನೆಯನ್ನು ಮಾಡ್ತಾ ಇದ್ರು. ಹಾಗೆ ಭಗವಂತನಲ್ಲಿಗೆ ಹೋಗ್ಲಿ, ಅವನು ಯಾವಾಗ್ಲೂ ಯಾವ ಚಿಂತನೆಯನ್ನು ಮಾಡ್ತಿದ್ದಾರ, ನನಗೆಲ್ಲರೂ ಆಹಾರ ತಗೊಂಡ್ ಬರ್ಬೇಕು, ನನ್ಗೆಲ್ಲರೂ ಚಿಂತನೆ, ನನ್ನನ್ನು ಇದು. ಅದಕ್ಕೆ ಅವ್ರಿಗೇನು ಅಲ್ಲಿ ಸಮಾಧಿ ಏನು ಭಗವದ್ಗೀತೆಯಲ್ಲಿ ಹೇಳ್ತಾರಲ್ಲ, ಭಗವಂತ ಏನ್ ಹೇಳ್ತಾರೆ ಅಂದ್ರೆ, ನನ್ಗೆ ಹೇಗೆ ಶರಣಾಗ್ತೀರಿ ನಾನು ನಿಮ್ಗೆ ಹಾಗೆ ಅನುಗ್ರಹವನ್ನು ಮಾಡ್ತೇನೆ. ಏತಾ ಮಾಪ್ರಪದಂತೆ ತಾಂಸ್ತತೈವ ಭಜಾಮಿಯ. ನನ್ಗೆ ಹೇಗೆ ನೀವು ಶರಣ ಆಗ್ತೀರಿ ಹಾಗೆ ನಾನು ನಿಮ್ಗೆ ಅನುಗ್ರಹವನ್ನು ಮಾಡ್ತೇವೆ. ನಾವು ಕೃಷ್ಣ ಕಥೆ ಕೇಳುವುದು ನಮ್ಮ ಕೈಯಲ್ಲಿ ಉಂಟು, ಹಾಗೇನೆ ಬಾಕಿ ಇರುವ ಕಥೆ ಕೇಳುವುದು ನಮ್ಮ ಕೈಯಲ್ಲಿ ಉಂಟು. ಆಯ್ಕೆ ಯಾರ ಕೈಯಲ್ಲಿ ಉಂಟು? ನಮ್ಮ ಕೈಯಲ್ಲಿದೆ ಪ್ರಭುಜಿ. ನಮ್ಮ ಕೈಯಲ್ಲಿ. ನೋಡಿ ಇಲ್ಲಿ ಯಮರಾಜ ಅಂದ್ರೆ ವಿದುರ ಅಂದ್ರೆ ಯಮರಾಜನೇ ಖುದ್ದು ಏನು ಭಗವಂತನ ಲೀಲೆಯನ್ನು ಕೇಳಿ ತುಂಬಾ ಸಂತೋಷ ಪಡ್ತಿದ್ದಾರೆ. ಆಗ ಅನ್ಕೊಳ್ಬೇಕು, ನಾವು ಯಾವ ಲೆಕ್ಕ ಅಂದ್ರೆ ನಾವು ಸಹ ಕೇಳ್ಬೇಕು. ಇಲ್ಲಾಂದ್ರೆ ಯಾವುದೇ ಆದಂತ ದಿವಸಲು ಹೋದಾಗೆ
ಹೋಗ್ತಾ ಉಂಟು. ನಮ್ಮಲ್ಲಿ ಸಹ 7 ದಿವಸ ಇರುವುದು, ಯಾವಾಗ್ಲೂ ಆ ಒಂದು ದಿವಸದಲ್ಲಿ ನಾವೇನು ಸಾಯಲೇಬೇಕು. ಅದಕ್ಕೋಸ್ಕರ ನಾವು ಹೇಗೆ ಪರೀಕ್ಷಿತ್ ಮಹಾರಾಜರು ನೋಡಿ ಭಗವಂತನ ಬಗ್ಗೆ ಕೇಳ್ತಾರೆ, ಅದಕ್ಕೆ ನಾವು ಮೊದಲು ಏನು ಮಹತ್ವ ಕೊಡ್ಬೇಕಂದ್ರೆ ನಮ್ಗೆ ಯಾವ್ದು ಪ್ರಯೋಜನ ಅದಕ್ಕೆ ಮಾತು ಕೊಡ್ಬೇಕು, ಅದಕ್ಕೆ ತಿಳ್ಕೊಳ್ಬೇಕು. ಯಾಕಂದ್ರೆ ಭಗವಂತನ ವಿಷಯ ತಿಳ್ಕೊಂಡಾಗ ಮಾತ್ರ ನಮ್ಗೇನು ಅದು ಗೊತ್ತಾಗ್ಲಿಕ್ಕೆ ಸಾಧ್ಯ. ಈಗ ಚಿನ್ನ ಸಿಗುತ್ತೆ ಅಂತ ಎಲ್ಲರೂ ಬೋಡಿಕೊಂಡು ಬರ್ತಾರೆ, ಯಾಕಂದ್ರೆ ಚಿನ್ನದ ವ್ಯಾಲ್ಯೂ ಗೊತ್ತು, ಅದಕ್ಕೆ ಬರ್ತಾರೆ, ಅದು ಭೌತಿಕ. ಹಾಗೇನೆ ಇದರ ವ್ಯಾಲ್ಯೂ ಯಾರಿಗೆ ಗೊತ್ತಾಗುತ್ತೆ ಆಗ ಆ ವ್ಯಕ್ತಿ ಅದರಲ್ಲಿ ಏನು ಇನ್ನು ಸೀರಿಯಸ್ ಆಗಿ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ನಾನು ಭಗವಂತನ ಕತೆ ಬಿಟ್ಟು ಯಾವುದರ ಸಮಯವನ್ನು ವ್ಯರ್ಥ ಮಾಡ್ಲಿಕ್ಕೆ ಹೋಗುದಿಲ್ಲ ಅಂತ ಅವನಿಗೇನು ತಿಳಿಯುತ್ತೆ. ಹಾಗೇನೆ ಅವ್ರು ವ್ಯರ್ಥ ಮಾಡ್ಲಿಕ್ಕೆ ಹೋಗುದಿಲ್ಲ. ಇಲ್ಲಾಂದ್ರೆ ನಾವೇನು ಇನ್ನೂ ಸಮಯ ಉಂಟು, ಭಗವಂತನ ಕತೆ ನಾಳೆ ಕೇಳುವ, ಓದುದಾ ಪ್ರಭುಪಾದ ಬುಕ್ ನಾಳೆ ಓದುವ, ಮತ್ತೆ ಓದುವ ಅಂತ ನಾವು ದಿನವನ್ನು ಹಿಂದೆ ಆಗ್ತಾ ಹೋಗ್ತೇವೆ. ಆದ್ರೆ ನಾವು ಆಧ್ಯಾತ್ಮಿಕ ಚಾಣಕ್ಯ ಪಂಡಿತ್ ಹೇಳ್ತಾರೆ, ಯಾರು ಆಧ್ಯಾತ್ಮಿಕ ಇದರಲ್ಲಿದ್ದಾರೆ ಅವ್ರು ಏನ್ ಅನ್ಕೊಳ್ಬೇಕಂದ್ರೆ ಈ ಕ್ಷಣವೇ ನನ್ನೇನು ಮೃತ್ಯು ಬರುತ್ತೆ ಅಂತ ಅನ್ಕೊಳ್ಬೇಕಂತೆ. ಯಾರು ಭೌತಿಕ ವ್ಯಕ್ತಿಗಳಿದ್ದಾರೆ ಅವ್ರು ಅನ್ಕೊಳ್ಬೇಕಂದ್ರೆ ನಾನು ಸಾಯ್ಲಿಕ್ಕೆ ಇಲ್ಲ ಅಂತ. ಯಾಕೆಂದ್ರೆ ಯಾರು ಆಧ್ಯಾತ್ಮಿಕ ವ್ಯಕ್ತಿ ಇದ್ದಾರೆ ನಾನು ಈಗ್ಲೇ ಅಂದ್ರೆ ನೆಕ್ಸ್ಟ್ ಕ್ಷಣವೇ ನನ್ನ ಸಾವು ಬರುತ್ತೆ ಅಂತ ಅನ್ಕೊಳ್ತಾರೆ, ಆಗ ಅವ್ರಿಗೆ ಏನು ಬರುತ್ತೆ, ಅವ್ರಿಗೆ ಸೀರಿಯಸ್ನೆಸ್ ಬರುತ್ತೆ, ಅವ್ರು ಏನು ಇನ್ನು ಭಗವಂತನ ಬಗ್ಗೆ ಕೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಯಾರು ಹಣ ಮಾಡ್ಬೇಕಿದ್ರು ಅವ್ರು ಯಾವಾಗ್ಲೂ ಅನ್ಕೊಳ್ಬೇಕಂದ್ರೆ ನಾನು ಸಾಯ್ಲಿಕ್ಕೆ ಇಲ್ಲ ಅಂತ, ಆಗ ಮಾತ್ರ ಅವ್ರೇನು ಖುಷಿಯಾಗಿರ್ಲಿಕ್ಕೆ ಸಾಧ್ಯ, ಅವ್ರಿಗೆ ಇಲ್ಲ ಅಂದ್ರೆ ದುಃಖ ಆಗುತ್ತೆ. ಅದಕ್ಕೆ ಚಾಣಕ್ಯ ಪಂಡಿತ್ ಹೇಳ್ತಾರೆ, ಯಾರಿಗೆ ಆಧ್ಯಾತ್ಮಿಕ ವಿಷಯದಲ್ಲಿ ಅಂದ್ರೆ ಸೀರಿಯಸ್ ಆಗ್ಬೇಕಾ ಗಂಭೀರ ಆಗ್ಬೇಕಾ ಅವ್ರು ಯಾವಾಗ್ಲೂ ಅನ್ಕೊಳ್ಬೇಕಂದ್ರೆ ನನ್ನ ನೆಕ್ಸ್ಟ್ ಕ್ಷಣವೇನು ಮೃತ್ಯು ಬರುತ್ತೆ ಅಂತ. ಯಾರು ಭೌತಿಕ ವ್ಯಕ್ತಿಗಳು ಇದ್ದಾರೆ ಅವ್ರು ಅನ್ಕೊಳ್ಬೇಕಂದ್ರೆ ನಾನು ಸಾಯ್ಲಿಕ್ಕೆ ಇಲ್ಲ ಅಂತ. ಹಾಗೇನೆ ನಾವು ಆಧ್ಯಾತ್ಮಿಕ ಇದರಲ್ಲಿ ಇರುವವರು ನಮ್ಗೆ ಅಂದ್ರೆ ಇನ್ನು ಭಗವಂತನ ಬಗ್ಗೆ ಕೇಳ್ಬೇಕು ತಿಳ್ಕೊಳ್ಬೇಕಂತ ನಮ್ಗೆ ಇರ್ಬೇಕು. ಅಂದ್ರೆ ನಾವು ಎನಿ ಟೈಮ್ ನಾವೇನು ಇಲ್ಲಿ ಈ ಜಗತ್ತನ್ನು ಬಿಟ್ಟು ಹೋಗ್ಬಹುದು, ಆಗ ನಮ್ಮನ್ನೇನು ಆ ಭಗವಂತನೇ ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ ಆಗುದು. ಯಾವುದೇ ಆದಂತ ಗ್ರಾಮ ಕಥೆ ಸಹ ಆಗುದಿಲ್ಲ, ಯಾವುದೇ ಆದಂತ ಸ್ವಾಕಥೆ ಸಹ ಆಗುದಿಲ್ಲ. ನಾವು ಭಜನೆ ಕೇಳಿದ್ಬೋದು, ಯಾರಿಗೆ ಯಾರುಂಟು ಎರವಿನ ಸಂಸಾರ ನೀರ ಮೇಲಿನ ಗುಲ್ಲೆ ನಿಜವಲ್ಲ ಹರಿ ಅಂತ. ನಾವು ನೀರ ಮೇಲಿನ ಗುಲ್ಲೆ ತರ ಯಾವಾಗ ಬೇಕಾದ್ರೂ ಒಡ್ದು ಹೋಗ್ಬಹುದು. ನಮ್ಮನ್ನು ಯಾರು ರಕ್ಷಿಸಲಿಕ್ಕೆ ಮಾಡ್ಲಿಕ್ಕೆ ಸಾಧ್ಯ, ಆ ಭಗವಂತ ಹರಿ ನಮ್ಮ ಎಲ್ಲ ಸರ್ವ ಏನು ಇದನ್ನು ನಮ್ಮ ಏನು ಪಾಪಗಳನ್ನು ಹರಣ ಮಾಡ್ಲಿಕ್ಕೆ ಸಾಧ್ಯ. ಹಾಗೇನೆ ಭಗವಂತ ನಮ್ಮನ್ನು ರಕ್ಷಣೆ ಮಾಡ್ಲಿಕ್ಕೆ ಸಾಧ್ಯ. ಹಾಗೇನೆ ನಾನು ಇಲ್ಲಿಯ ಕ್ಲಾಸ್ ಇಲ್ಲಿಗೆ ಮುಕ್ತಾಯ ಮಾಡ್ತಿದ್ದೇನೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ ಕೇಳ್ತಾ ಉಂಟು. ಹರೇ ಕೃಷ್ಣ. ಹರೇ ಕೃಷ್ಣ ಅವರು ಧನ್ಯವಾದಗಳು. ತುಂಬಾ ಧನ್ಯವಾದಗಳು ಪ್ರಭುಜಿ. ಎಕ್ಸಾಂಪಲ್ ಗೊತ್ತಿತ್ತು. ಪ್ರಣಾಮಗಳು. ಚೆನ್ನಾಗಿ ಕೊಟ್ಟಿದ್ದೀರಾ ಪ್ರಭುಜಿ. ಓಕೆ, ಹರೇ ಕೃಷ್ಣ. ಚೆನ್ನಾಗಿತ್ತು. ಕೃಷ್ಣ ಕಥೆ ಕೇಳಬೇಕು, ಆಗ ನಾವು ಪರಿಶುದ್ಧರಾಗ್ತೀವಿ, ಭಗವದ್ಧಾಮಕ್ಕೆ ಹೋಗ್ತೀವಿ. ಸ್ವಕಥೆ ಕೇಳಿದ್ರೆ ನರಕಕ್ಕೆ ಹೋಗ್ತೀವಿ ಅನ್ನೋದನ್ನು ಚೆನ್ನಾಗಿ ಹೇಳಿದ್ರು. ಧನ್ಯವಾದ. ಹರೇ ಕೃಷ್ಣ. ಓಕೆ, ಎಲ್ಲರಿಗೂ ಹರೇ ಕೃಷ್ಣ. ಅಂದ್ರೆ ನಾವು ತಿಳ್ಕೊಂಡ್ವಿ ಕೃಷ್ಣ ಕಥೆಯಲ್ಲಿ ಏನು ಹೇಳೋದು ನಮ್ಗೆ ಇನ್ನು ಹೆಚ್ಚು ಇದಾಗುತ್ತದೆ, ಖುಷಿ ಆಗುತ್ತೆ. ಆದ್ರೆ ನಮ್ಮಲ್ಲಿ ಏನು ದೋಷ ಉಂಟು, ಅಂದ್ರೆ ನಮಗೆ ರೋಗ ಉಂಟು. ಯಾವುದು, ನಮ್ಗೆ ಡಯಾಬಿಟಿಸ್ ಇದ್ರೆ ಹೇಗೆ ಶುಗರ್ ಅನ್ನು ತಿನ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೇನೆ ನಮ್ಗೆ ಭಗವಂತನ ಕಥೆ ಆಕ್ಚುಲಿ ತುಂಬಾ ಸ್ವೀಟ್, ಆದ್ರೆ ನಮ್ಗೆ ಟೇಸ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಗುದಿಲ್ಲ. ಹಾಗೇನೆ ನಾವು ಸಕ್ಕರೆ ಕಾಯಿಂದ ಯಾರು ವಿಮುಕ್ತರಾಗ್ತಾರೋ ಏನು ಎಲ್ಲ ಸ್ವೀಟ್ ಅನ್ನು ತಿನ್ಲಿಕ್ಕೆ ಸಾಧ್ಯ. ಅದೇ ರೀತಿ ಭಗವಂತನ ಬಗ್ಗೆ ಎಲ್ಲ ಏನು ಆ ಮಾತನ್ನು ಅವರು ಏನು ಸವಿಲಿಕ್ಕೆ ಸಾಧ್ಯ. ಹೀಗಂದ್ರೆ ಕ್ರಮೇಣವಾಗಿ ಏನು ಅವರು ಆ ಭಗವಂತನ ಬಗ್ಗೆ ಕೇಳ್ತಾ ಹೋಗ್ಬೇಕು. ಓಕೆ, ಹರೇ ಕೃಷ್ಣ ಎಲ್ಲರಿಗೂ. ಹರೇ ಕೃಷ್ಣ. ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಈ ವಿದುರ ಅವರು ಬಂದು ಸೂತ್ ಮುನಿಗಳಿಗೆ ಕೇಳ್ತಾ ಇದ್ದಾರೆ ಕೃಷ್ಣನ ಕತೆ ಅಂತ ಹೇಳಿದ್ರೆ, ಕೃಷ್ಣ ಕತೆ ಅವರೆಲ್ಲ ಪ್ರೆಸೆಂಟ್ಸ್ ಇದ್ರಲ್ವ ಯಾವಾಗ ಅಲ್ಲಿ ಕೃಷ್ಣ ಇದ್ರು, ವಿದುರ ಇದ್ದ, ಈ ಸೂತ್ ಮುನಿಗಳು ಇದ್ರು, ಎಲ್ಲ ಪ್ರೆಸೆಂಟ್ ಆಗಿ ಇದ್ರು. ಅವರು ಇರೋದ್ರಿಂದ ಅವ್ರ ಕತೆ ಕೃಷ್ಣನ್ ಕತೆ ಬಗ್ಗೆ ಕೇಳ್ತಾರ ಇಲ್ಲ ಅವತಾರ ಬಗ್ಗೆ ಕೇಳ್ತಿರ್ತಾರೆ? ಏನು ಕೇಳುದಿಲ್ಲ. ಕೃಷ್ಣನ ಅವತಾರ ಬಗ್ಗೆ ಕೇಳಿರ್ಬಹುದು ಅವ್ರ ಪ್ರಶ್ನೆ. ವಿದುರ ಪ್ರಶ್ನೆ ಕೇಳ್ತಾರೆ ಸೂತ ಮುನಿಗಳಿಗೆ. ವಿದುರನಿಗೆ ಹೇಳುವಾಗ ಅಲ್ಲಿ ಕೃಷ್ಣ ತನ್ನ ಇದನ್ನು ಮುಗಿಸಿದಾನೆ, ತನ್ನ ಒಂದು ಇಲ್ಲಿಯ ಭೂಲೋಕದಲ್ಲಿ ಅವನ ಅವತಾರವನ್ನು ಮುಗಿಸಿ ಹೋದ ಮೇಲೆ ವಿದುರನಿಗೆ ಇದು ಹೇಳುವಂತ ಮೈತ್ರಿ. ಕೃಷ್ಣನ ಕತೆ ಕೇಳ್ತಾರ, ಕೃಷ್ಣನ ಅವತಾರ ಬಗ್ಗೆ ಕೇಳ್ತಾರ? ನನಗೆ ಪ್ರಶ್ನೆ. ಎಲ್ಲವೂ ಕೇಳ್ತಾನೆ ಅವನು. ಕೃಷ್ಣನ ಕತೆ, ಲೀಲೆ, ಗುಣ ಎಲ್ಲವೂ ಬೇಕು ಅವನಿಗೆ. ಯಾಕೆ? ನಮ್ಗೆಲ್ಲ ತಿಳಿಲಿಕ್ಕೋಸ್ಕರ. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ಹರೇ ಕೃಷ್ಣ ಗುರುಜಿ. ಹರೇ ಕೃಷ್ಣ.